ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅದೇ ರೀತಿ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ಇವರ ವತಿಯಿಂದ ನಡೆಯುವಂಥ ಪೋಷಣ್ ಅಭಿಯಾನ್ ಯೋಜನೆ, ಅದೇ ರೀತಿ ಸಮುದಾಯ ಆಧಾರಿತ ಪಕ್ವಾಡ್ ಕಾರ್ಯಕ್ರಮ ಮತ್ತು ಸೆಕೆಂಡ್ ಕೊಲ್ಯ ಅಂಗನವಾಡಿಯಲ್ಲಿ ನಡೆಯುವಂಥ ಶ್ರೀಶಕ್ತಿ ವಾರ್ಷಿಕೋತ್ಸವ ಹಾಗೂ ಮಹಿಳಾ ದಿನಾಚರಣೆ ಮತ್ತು ಬೇಬಿ ಶೋ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ನಾವು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಹರಿಶ್ಚಂದ್ರ ಅಡ್ಕ ಬಾಲ ವಿಕಾಸ ಸಮಿತಿ ಇದರ ಸದಸ್ಯರು, ಅದೇ ರೀತಿ ಮಾಜಿ ಪಂಚಾಯತ್ ಸದಸ್ಯರು ಕೂಡ ಹಾಗೆ, ಉದ್ಘಾಟನೆ ಮಾಡಲಿರುವಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅದೇ ರೀತಿ ಮುಖ್ಯ ಅತಿಥಿಯಾದಂಥ ಶ್ರೀಮತಿ ವಾಣಿ ವಿ ಆಳ್ವ ಆಡಳಿತಾಧಿಕಾರಿ ಸೋಮೇಶ್ವರ ಪುರಸಭೆ, ಅದೇ ರೀತಿ ಪ್ರಫುಲ್ಲ ಅಧ್ಯಕ್ಷರು ಬಾಲ ವಿಕಾಸ ಸಮಿತಿ ಅಂಗನವಾಡಿ ಕೇಂದ್ರ ಸೆಕೆಂಡ್ ಕೊಲ್ಯ, ಶ್ರೀಮತಿ ರೇಖಾ ಮಾಜಿ ಪಂಚಾಯತ್ ಸದಸ್ಯರು, ಅದೇ ರೀತಿ ಶ್ರೀಮತಿ ಶಂಕರಿ ಮೇಲ್ವಿಚಾರಕಿ, ಶ್ರೀಮತಿ ಗುಣವತಿ ಜೆ ಆಚಾರ್ಯ ಮೂಕಾಂಬಿಕಾ ಟ್ರಸ್ಟ್ನ ಸದಸ್ಯರು ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಡ್ತಾ ಇದ್ದಾರೆ. ದೇವರನ್ನು ನೆನೆಯುತ್ತಾ ಪ್ರಾರ್ಥನೆಯನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ಹಾಡಲಿದ್ದಾರೆ. ನಮ್ಮ ಸುಲೋಚಿನಿ ಟೀಚರ್ ಇವರು ಪ್ರಾರ್ಥನೆಯನ್ನು ಹಾಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಕೇಳಿಕೊಡ್ತಾರೆ. ಕುಂಭಾಶಿ ಗಣಪತಿ ಶರಣು, ಅಟ್ಟಂಗಡಿ ಗಣಪತಿ, ಇಡಗುಂಜಿ ಗಣಪತಿ, ಗೋಕರ್ಣ ಗಣಪತಿ ಶರಣು, ಮಧೂರು ಗಣಪತಿ ಶರಣು, ಗಣಪತಿ ಕುಂಭಾಶಿ ಗಣಪತಿ ಶರಣು, ಅಟ್ಟಂಗಡಿ ಗಣಪತಿ, ಇಡಗುಂಜಿ ಗಣಪತಿ, ಗೋಕರ್ಣ ಗಣಪತಿ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು, ವಿನಾಯಕ ಮಂಗಳವರ ಶರಣು. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ, ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ, ನೀನಲ್ಲದನಗಾರು ಸಕಲಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ, ನೀನಲ್ಲದನಗಾರು ಸಕಲಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ಮಧುರ ಗಣಪತಿ ಶರಾವು ಗಣಪತಿ ಕುಂಭಾಶಿ ಗಣಪತಿ ಶರಣು, ಅಟ್ಟಂಗಡಿ ಗಣಪತಿ, ಇಡಗುಂಜಿ ಗಣಪತಿ, ಗೋಕರ್ಣ ಗಣಪತಿ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು, ವಿನಾಯಕ ಮಂಗಳವರ ಶರಣು. ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಎಲ್ಲರನ್ನು ಕೂಡ ಸ್ವಾಗತಿಸಲು ಬರ್ತಾ ಇದ್ದಾರೆ ನಮ್ಮ ಶ್ರೀಮತಿ ಶಂಕರಿ ಇವರು, ಮೇಲ್ವಿಚಾರಕಿ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ. ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ, ಅದೇ ರೀತಿ ಕೊಲ್ಲೆ ಸೆಕೆಂಡ್ ಅಂಗನವಾಡಿ ಕೇಂದ್ರ. ಇವತ್ತಿನ ಈ ಒಂದು ಪೋಷಣ್ ಅಭಿಯಾನ್ ಯೋಜನೆಯಲ್ಲಿ ಸಮುದಾಯ ಆಧಾರಿತ ಪೋಷಣ್ ಪಕ್ವಾಡ್, ಅದೇ ರೀತಿ ಶ್ರೀಶಕ್ತಿ ವಾರ್ಷಿಕೋತ್ಸವ, ಮಹಿಳಾ ದಿನಾಚರಣೆ ಹಾಗೂ ಬೇಟಿ ಬಚಾವೋ ಬೇಟಿ ಪಡಾವೋ ಈ ಯೋಜನೆಯಲ್ಲಿ ಶಿಶು ಪ್ರದರ್ಶನ ಕಾರ್ಯಕ್ರಮ, ಅದೇ ರೀತಿ ಪೌಷ್ಟಿಕ ಆಹಾರದ ಪ್ರಾತ್ಯಕ್ಷತೆ ಈ ಎಲ್ಲ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಶ್ರೀಯುತ ಹರಿಶ್ಚಂದ್ರ ಅಡ್ಕ ಸದಸ್ಯರು ಸೋಮೇಶ್ವರ ಪುರಸಭೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಅಚ್ಚುಮೆಚ್ಚಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಧನಲಕ್ಷ್ಮಿ ಮೇಡಮ್ ಇವರು. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಈ ಒಂದು ಅಂಗನವಾಡಿ ಕಟ್ಟಡದ ದಾಸ್ತಾನು ಕೊಠಡಿಗೆ ಪುರಸಭೆಯಿಂದ ಅನುದಾನವನ್ನು ಒದಗಿಸಿ ನಮ್ಮ ಅಂಗನವಾಡಿ ಕೇಂದ್ರದ ಒಂದು ಅಭಿವೃದ್ಧಿಗೆ ಕಾರಣೀಭೂತರಾದ ನಮ್ಮ ಸೋಮೇಶ್ವರ ಪುರಸಭೆಯ ಆಡಳಿತಾಧಿಕಾರಿಯಾದ ಶ್ರೀಮತಿ ವಾಣಿ ಆಳ್ವ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಬಾಲವಿಕಾಸ್ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಪ್ರಫುಲ್ಲ ಇವರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಸಹಕಾರವನ್ನು ಸಹ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಅಂಗನವಾಡಿಯ ಪೂರ್ತಿ ಅಭಿವೃದ್ಧಿಗೆ ಕೂಡ ಇವರೆಲ್ಲರೂ ಸಹ ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀಮತಿ ರೇಖಾ ಇವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೂಕಾಂಬಿಕಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮತಿ ಗುಣವತಿ ಇವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಕ್ಕಳ ಪೋಷಕರು, ಶ್ರೀಶಕ್ತಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಅದೇ ಸರ್ವ ಸದಸ್ಯರು, ಅದೇ ನಮ್ಮ ಟ್ರಸ್ಟಿನ ಅಧ್ಯಕ್ಷರು, ಸರ್ವ ಸದಸ್ಯರು, ನೆರೆದಿರುವಂತಹ ಮಹನೀಯರು, ಅದೇ ರೀತಿ ನಮ್ಮ ಭಾಗ್ಯಲಕ್ಷ್ಮಿ ಫಲಾನುಭವಿಗಳ ಬೇರೆ ಬೇರೆ ಅಂಗನವಾಡಿ ಕೇಂದ್ರಗಳಿಂದ ಬಂದಂತಹ ಅವರ ಪೋಷಕರು, ಇವರೆಲ್ಲರಿಗೂ ಕೂಡ ನಾನು ಇವತ್ತಿನ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸೋಮೇಶ್ವರ ಪುರಸಭೆ ಸಂಬಂಧಪಟ್ಟ 6 ಅಂಗನವಾಡಿ ಕೇಂದ್ರಗಳು, ನಮ್ಮ ಈ ವಲಯಕ್ಕೆ ಸಂಬಂಧಪಟ್ಟ 6 ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆಯರು ಇವತ್ತಿನ ದಿನ ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಬಂದಂಥ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಶಂಕರಿ ಮೇಡಮ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಾರ್ಷಿಕೋತ್ಸವ, ಅದೇ ರೀತಿ ಮಾರ್ಚ್ ತಿಂಗಳು ನಿಮಗೆ ಗೊತ್ತಿರುವ ಹಾಗೆ ಮಹಿಳಾ ದಿನಾಚರಣೆ, ಆ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ. ಜೊತೆಗೆ ಬೇಬಿ ಶೋ ಕಾರ್ಯಕ್ರಮ ಇತ್ತು, ಅದರ ಬಹುಮಾನ ವಿತರಣೆ ಕೂಡ ಇವತ್ತು ಕಾರ್ಯಕ್ರಮ ಇದೆ. ಜೊತೆಗೆ ಪೋಷಣ ಅಭಿಯಾನ ಕಾರ್ಯಕ್ರಮ, ನೀವು ಮಾಡಿದಂಥ ಪೌಷ್ಟಿಕಾಂಶ ಇದ್ದ ಆಹಾರಗಳ ಪ್ರದರ್ಶನ ಆಯಿತು, ಅದಕ್ಕೆ ಕೂಡ ವಿಜೇತರಾದವರಿಗೆ ಬಹುಮಾನ ಕಾರ್ಯಕ್ರಮ ಇವತ್ತು ಕೊಡಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ನಿಮ್ಮ ಮುಂದೆ ಇಡಲಿದ್ದಾರೆ ನಮ್ಮ ಅಂಗನವಾಡಿಯ ಕಾರ್ಯಕರ್ತೆಯಾದ ಶ್ರೀಮತಿ ತುಳಸಿ ಇವರು. 1994ರಲ್ಲಿ ಶ್ರೀ ಸ್ವಾಮಿ ರಮಾನಂದಾಶ್ರಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಅಂಗನವಾಡಿ ಕೇಂದ್ರವು ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಪ್ರಾರಂಭವಾಯಿತು. ಅಂದು ನಮಗೆ ಸ್ವಾಮೀಜಿಯವರಿಂದ 1 ಟೇಬಲ್ ಮತ್ತು 5 ಬೆಂಚು ಮತ್ತು ಇತರ ಸಾಮಗ್ರಿಗಳನ್ನು ನೀಡಿ ಸಹಕರಿಸಿದರು. 9/12/2001ರಲ್ಲಿ ನಮಗೆ ಇಲಾಖೆಯಿಂದ ಸ್ವಂತ ಕಟ್ಟಡವೂ ಮಂಜೂರಾಯಿತು. ಆ ಕಟ್ಟಡದ ಉದ್ಘಾಟನೆಯನ್ನು ಸ್ವಾಮೀಜಿಯವರ ಜನ್ಮದಿನದಂದು ಅಂದರೆ 9/12/2001ರಲ್ಲಿ ಅವರ ಆಶೀರ್ವಾದದೊಂದಿಗೆ ನಮ್ಮ ಈ ಹೊಸ ಕಟ್ಟಡದಲ್ಲಿ ಅಂಗನವಾಡಿಯನ್ನು ಪ್ರಾರಂಭಿಸಿದೆವು. 2001ರಲ್ಲಿ ನಮ್ಮ ಇಲಾಖೆಯಿಂದ ಸ್ತ್ರೀಶಕ್ತಿ ಯೋಜನೆಯು ಜಾರಿಗೆ ಬಂತು. 22/6/2001ರಲ್ಲಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ 5 ಸ್ತ್ರೀಶಕ್ತಿ ಗುಂಪುಗಳನ್ನು ರಚನೆ ಮಾಡಿದೆವು. ಅಂದು ರಚನೆಯಾದ ಗುಂಪುಗಳಿಗೆ ಸ್ವಾಮೀಜಿಯವರಲ್ಲಿ ಹೆಸರುಗಳನ್ನು ಕೇಳಿದಾಗ ಮೂಕಾಂಬಿಕಾ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಧೈರ್ಯಲಕ್ಷ್ಮಿ, ಅಷ್ಟಲಕ್ಷ್ಮಿ ಗುಂಪು ಎಂದು ಹೆಸರುಗಳನ್ನು ಸೂಚಿಸಿದರು. ಆ ಹೆಸರುಗಳನ್ನು ಇಟ್ಟು ಸ್ಥಾಪಿಸಿದ ಸ್ತ್ರೀಶಕ್ತಿ ಗುಂಪಿನಿಂದ ಅವತ್ತು ಕಷ್ಟದಲ್ಲಿ ಇದ್ದ ನಮ್ಮ ಮಹಿಳೆಯರಿಗೆ ತುಂಬ ಪ್ರಯೋಜನವಾಯಿತು. ಈ ಸ್ತ್ರೀಶಕ್ತಿ ಗುಂಪುಗಳಿಂದ ಎಷ್ಟೋ ಜನರ ಮಕ್ಕಳಿಗೆ ಮದುವೆ ಮಾಡಲು, ಕರೆಂಟು ಮಾಡಲು, ಎಷ್ಟೋ ವೈಯಕ್ತಿಕ ಕೆಲಸಗಳನ್ನು ಮಾಡಿಸಲು ಸಹಾಯವಾಯಿತು. 2005ರಲ್ಲಿ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಕರೆಂಟಿನ ವ್ಯವಸ್ಥೆಯನ್ನು ನಮ್ಮ ಸ್ವಾಮೀಜಿಯವರು ಹಾಗೂ ಧೈರ್ಯಲಕ್ಷ್ಮಿ ಗುಂಪು ಮತ್ತು ಅಷ್ಟಲಕ್ಷ್ಮಿ ಗುಂಪಿನವರು ಮಾಡಿಸಿದರು. ಕರೆಂಟು ಬಿಲ್ಲನ್ನು ಶ್ರೀಮಾನ್ ಪ್ರಶಾಂತ್ ಗಟ್ಟಿಯವರು 2005ರಿಂದ 2020ರ ತನಕ ಪಾವತಿಸುತ್ತಾ ಬಂದಿರುತ್ತಾರೆ. ಈಗ 1 ವರ್ಷದಿಂದ ಅಂದರೆ 2021ರಿಂದ ನಮ್ಮ ಕರೆಂಟ್ ಬಿಲ್ಲನ್ನು ನಮ್ಮ ಇಲಾಖೆ ಈಗ ಬಿಲ್ಲನ್ನು ಪಾವತಿಸ್ತಾ ಉಂಟು. ಪ್ರಶಾಂತ್ ಗಟ್ಟಿಯವರು ಹೇಳಬೇಕಂತ ಹೇಳಿದರೆ, ಒಂದು ನೀರಿನ ಸಿಂಟೆಕ್ಸನ್ನು 2018ರಲ್ಲಿ ನೀಡಿರುತ್ತಾರೆ. ಮತ್ತು ನಮ್ಮ ಯಾವುದೇ ಅಂಗನವಾಡಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿಸುವುದು ಶ್ರೀಮಾನ್ ಪ್ರಶಾಂತ್ ಗಟ್ಟಿಯವರು. ಹಾಗೂ ನಮ್ಮ ಬಾಲವಿಕಾಸ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ಪ್ರಫುಲ್ಲ ಹಾಗೂ ಶ್ರೀಮತಿ ರೇಖಾ ಇವರು ಕೂಡ ನಮಗೆ ಎಲ್ಲ ರೀತಿಯಿಂದ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿರುತ್ತಾರೆ. ಹಾಗೆ ನಮ್ಮ ಹರಿಶ್ಚಂದ್ರ ಅಡ್ಕ ಇವರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ನಮ್ಮ ಕಾರ್ಯಕ್ರಮದಲ್ಲಿ ಸಹ ನಾನಿದ್ದೇನೆ, ನೀವು ಮುಂದುವರಿಸಿ ಅಂತ ಹೇಳಿ ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುತ್ತಾರೆ. ಹಾಗೆ ಈ ನೆನಪಿಗಾಗಿ ಇಂದು ಸ್ತ್ರೀಶಕ್ತಿ ವಾರ್ಷಿಕೋತ್ಸವ ಮತ್ತು ಮಹಿಳಾ ದಿನಾಚರಣೆ, ಬೇಬಿ ಶೋ ಕಾರ್ಯಕ್ರಮವನ್ನು ಮತ್ತು ಪೋಷಣ್ ಪಕ್ವಾಡ್ ಕಾರ್ಯಕ್ರಮವನ್ನು ಸಹ ಮೊನ್ನೆ 16ರಿಂದ 31 ತನಕ ಮಾಡಲು ಇರುವುದರಿಂದ ಇವತ್ತು ಈ ಎಲ್ಲ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿರುತ್ತೇವೆ. ನಾನೀಗ ನಮ್ಮ ಉದ್ಘಾಟಕರಾದಂತಹ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯರು ಇವರಲ್ಲಿ ಕೇಳಿಕೊಳ್ಳುತ್ತಾರೆ.
ವಿಶೇಷವಾಗಿ ಇವತ್ತು ತ್ರಿವಳಿ ಕಾರ್ಯಕ್ರಮಗಳ ಸಂಗಮವನ್ನು ನನ್ನ ಪುಣ್ಯವ ಏನೋ ಉದ್ಘಾಟನೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಇಂಥ ಒಂದು ಅವಕಾಶದಲ್ಲಿ ವಿಶೇಷವಾಗಿ ಭಾಳ ಸಂತಸ ಆಗ್ತಾ ಇದೆ. ಉದ್ಘಾಟನೆ ಮಾಡಬೇಕಿದ್ರೇ ಹೂವಿನ ಜೊತೆ ಒಂದು ದೀಪವನ್ನು ಕೊಟ್ಟಿದ್ದಾರೆ. ಈ ದೀಪದ ಸಂಕೇತ ಏನು? ನಾವು ಮನೆ ಬೆಳಗುವಂಥ ಕೆಲಸಗಳನ್ನು ಮಾಡಬೇಕಿದ್ರೆ ಹೆಣ್ಮಕ್ಳು ಪ್ರತಿ ಸಲ, ನಿನ್ನೆ ತಾನೇ ಒಂದು 25 ವರ್ಷದ ಸಿಲ್ವರ್ ಜುಬ್ಲಿ ಮಾಡಿದಂಥ ಒಂದು ಮಹಿಳಾ ಮಂಡಲಕ್ಕೆ ವಿಶೇಷ ಅತಿಥಿಯಾಗಿ ಹೋಗಿದೆ. ಅಲ್ಲಿ ಗಮನಿಸ್ತಾ ಇದ್ದೆವು, ಎಷ್ಟೇ ಅಡೆತಡೆಗಳು ಬರಲಿ, ಏನೇ ಬರಲಿ, ನಮ್ಮಲ್ಲಿ ಧೈರ್ಯ ಮತ್ತು ಛಲ ಇದ್ದರೆ ಮತ್ತು ಸಾಧಿಸುವಂತಹ ಒಂದು ಹೃದಯ ಶ್ರೀಮಂತಿಕೆ ಇದ್ದರೆ ನಾವು ಏನನ್ನು ಕೂಡ ಮಾಡ್ಬೋದೆಂಬ ಸಾಧನೆಯನ್ನು ತೋರಿಸ್ಕೊಟ್ಟವ್ರು ಯಾರಂತ ಹೇಳಿದರೆ ಅದು ಹೆಣ್ಮಕ್ಳು. ಇಲ್ಲಿ ಗಮನಿಸ್ತಾ ಇದೆ, ಇವತ್ತು ಪೋಷಣ್ ಅಭಿಯಾನ್ ಯೋಜನೆ ಅಡಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಅತ್ಯಂತ ಉನ್ನತವಾದಂಥ ಯೋಜನೆ ಬೇಟಿ ಬಚಾವೋ ಬೇಟಿ ಪಢಾವೋ ಈ ಕಾರ್ಯಕ್ರಮದ ಅಡಿಯಲ್ಲಿ ಪೋಷಣ್ ಅಭಿಯಾನ್, ಅದರ ಜೊತೆಗೆ ಇವತ್ತೇನು ಪೋಷಣ್ ಪಕ್ವಾಡ್ ಹೊಸ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನನಗೆ ಗೊತ್ತಿದೆ, ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ಆದ ನಂತರ ನಾನು ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬಂದಿರುವಂಥದ್ದು. ಪ್ರತಿ ಸಲ ಇವರ ಪೋಷಣ್ ಅಭಿಯಾನ ಅಥವಾ ಯಾವುದು ನಮ್ಮ ಬೇಬಿ ಶೋಸ್ ಇರ್ಬೋದು, ಅದಕ್ಕೆ ಇಡೀ ಜಿಲ್ಲೆಯಾದ್ಯಂತ ಜಡ್ಜ್ ಆಗಿ ಹೋಗ್ತಾ ಇರುವಂಥ ಅನುಭವ ಆಗ ಇತ್ತು. ಈಗ ಎಲ್ಲಿ ಹೋದ್ರೂ ಕೂಡ ಪಕ್ವಾನ್ ತಿಂದು ತಿಂದು ನಾವು ಕೂಡ ಪಕ್ವಾಡ್ಗಳಾಗೆ ಆಗಿ ಹೋಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಏನೇ ಇರಲಿ, ಈಗಾಗಲೇ ನಮ್ಮ ಟೀಚರ್ ತುಳಸಿ ಅಕ್ಕ ನನಗೆ ಕಳೆದ 1 ವಾರದಿಂದ ನಿತ್ಯ ನಿರಂತರವಾಗಿ ನಾನು ಕೇರಳದಲ್ಲಿರಲಿ ಸುಳ್ಳ್ಯದಲ್ಲಿರಲಿ ಫೋನ್ ಮಾಡ್ತಾ ಇರ್ತಾರೆ, ಮೇಡಮ್ ಈ ರೀತಿಯ ಒಂದು ಕಾರ್ಯಕ್ರಮ ಇದೆ ಅಂತೇಳಿ. ಬಹುಶಃ ಜಿಲ್ಲಾ ಪಂಚಾಯತ್ ಅನುದಾನದಿಂದಲೂ ಇಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ನಡೆದಿದೆ. ನಮ್ಮ ಸ್ಟೂಡೆಂಟ್ಸ್, ನಮ್ಮ ಆಗ್ನೆಸ್ಸಿನ ನನ್ನ ಸ್ಟೂಡೆಂಟ್ಸ್ ಕೂಡ ಬಂದು ಇಲ್ಲಿ ಒಂದಷ್ಟು ಇಲ್ಲಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದಂಥ ನೆನಪು ನನಗೆ ಈ ಅಂಗನವಾಡಿಯಲ್ಲಿ ಬಹಳಷ್ಟು ಒಳ್ಳೆ ಸಹಕಾರ ಸಿಕ್ಕಿದೆ. ಸ್ವಾಮಿ ರಮಾನಂದ ಸ್ವಾಮಿಯನ್ನು ಇಲ್ಲಿ ನಾವು ಸ್ಮರಿಸಲೇಬೇಕು. ನಮಗೆ ಗೊತ್ತಿದೆ, ಈಗ ಸ್ತ್ರೀ ಶಕ್ತಿಗಳು ಎಷ್ಟು ಸ್ಟ್ರಾಂಗ್ ಆಗಿದೆಯಾ, ಅಷ್ಟೇ ಹಿಂದೆ ಹೆಣ್ಣು ಮಕ್ಕಳು ಒಟ್ಟು ಸೇರ್ಲಿಕ್ಕೆ ಬಹಳಷ್ಟು ಭಯಪಡ್ತಾ ಇದ್ದಂಥ ಒಂದು ಕಾಲ ಇತ್ತು. 10 ಜುಟ್ಟು ನಾಡಲ ಒಂಜಿ ಮೇಟು ಸೇರ್ಸಾರ ಅಪ್ಪುಜಿ, 10 ಮುಂಡಾಸನ ಸೇರೋಲ್ಲ ಅಂತೇಳಿ ನನ್ನ ಆತ್ಮೀಯ ಸಹೋದರ ಜೀವನ್ ಇದ್ದಾನೆ. ನಾವೆಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು ಒಂದು ಸಮಯದಲ್ಲಿ. ಆದ್ರೆ ಈಗ ಅದು ಉಲ್ಟಾಗಿದೆ. ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ಬಿಹೈಂಡ್ ವುಮನ್ ಅಂತೇಳಿ ಆಗ ಇತ್ತು. ಈಗ ಎವ್ರಿ ಸಕ್ಸಸ್ಫುಲ್ ವುಮನ್ ದೇರ್ ಇಸ್ ಬಿಹೈಂಡ್ ಎ ಮ್ಯಾನ್ ಅಂತ ಹೇಳ್ಬೋದು. ಸೊ ಅಂಥ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಗಮನಿಸಿರುವಂಥದ್ದು, ಇವತ್ತು ಅದೇ 10 ಜುಟ್ಟುಗಳು ಒಟ್ಟು ಸೇರಿದರೆ ಯಾವುದಾದ್ರೂ ಒಂದು ಜುಟ್ಟು ನಮಗೆ ಉಪದ್ರ ಕೊಟ್ಟರೆ ಆ ಜುಟ್ಟನ್ನು ಹೇಗೆ ಮುರಿಬಹುದೆಂಬುದ ಸತ್ಯವನ್ನು ಕೂಡ ಇವತ್ತು ತೋರಿಸ್ಕೊಟ್ಟವ್ರು ಯಾರಂತ ಹೇಳಿದರೆ ಅದು ನಮ್ಮ ಮಹಿಳೆಯರು. ಇವತ್ತು ದೇಶವನ್ನು ಕಾಯುವಂಥ ರಕ್ಷಣಾ ಸಚಿವೆ ಕೂಡ ಇವತ್ತು ನಮ್ಮಂಥ ಒಂದು ಅಕ್ಕ ಆಗಿದ್ದಾರೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಸ್ಫೂರ್ತಿ ನಮಗೆ ಬೇಕಿಲ್ಲ. ನಾನು ಆಗಲೇ ಹೇಳಿದೆ, ಸ್ವಾಮೀಜಿಯವರು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ಕೊಂಡು ಈಗಾಗಲೇ ಟೀಚರ್ ಉಲ್ಲೇಖ ಮಾಡಿದ್ರು, ನಮಗೆ ನಮ್ಮ ಸ್ತ್ರೀ ಶಕ್ತಿಗಳಿಗೆ 5 ಅಷ್ಟ ಏನು ಪಂಚಲಕ್ಷ್ಮಿಯರ ಹೆಸರು ಕೊಟ್ಟಿದ್ದಾರೆ. ಸ್ವಾಮೀಜಿಯವರಿಗೆ ನನ್ನ ಹೆಸರು ಮರ್ತೋಯ್ತೇನೆ, ಧನಲಕ್ಷ್ಮಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಏನಿದ್ರು ಕೂಡ ದುಡ್ಡಿಲ್ಲದಿದ್ರೆ ಏನು ನಡೆಯೋದಿಲ್ಲ ಸ್ವಾಮಿ. ಹಾಗಂತ ಹೇಳಿ ದುಡ್ಡಿದ್ದವನೇ ದೊಡ್ಡಪ್ಪನ ಕಾಲ ಅಲ್ಲ. ಹೆಣ್ಣು ಮಕ್ಕಳ ಸಾಸಿವೆ ಡಬ್ಬೆಯಲ್ಲಿ ಹೊತ್ತು ಕೂಡ ಸಾಸಿವೆದ ಡಬ್ಬೆ ಪೋತುನು ಮಾತೇರ್ನೆಲ್ಲ ಇಡ್ಲ ಮಸಾಲೆದ ಪುಡಿಯೇ ಬರ್ಕೊಂಡು ಎಲ್ಲ ಬದಲಾಗಿದ್ದೇವೆ. ಬದಲಾದ ಸಮಾಜಕ್ಕೆ ನಮ್ಮನ್ನು ನಾವು ಒಗ್ಗಿಸ್ಕೊಳ್ತಾ ಇದ್ದೇವೆ. ಸೊ ಇಂಥ ಸಂದರ್ಭದಲ್ಲಿ ಕೂಡ ಇವತ್ತು ಹೆಣ್ಣು ಮಕ್ಕಳು ಮನೆಯ ಬೀಗದ ಕೈ ಅಂತ ಹೇಳ್ಕೊಳ್ಳುವಂಥ ಹೆಮ್ಮೆಯವರು ಯಾರಂತ ಹೇಳಿದರೆ ಅದು ನಮ್ಮ ಮಹಿಳೆಯರು. ಸ್ತ್ರೀ ಶಕ್ತಿ ಸಂಘಟನೆಯಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಖಂಡಿತವಾಗಿ ಒಪ್ಪಿಕೊಳ್ಬೇಕು. ನನ್ನ ಸಾಮಾಜಿಕ ಕ್ಷೇತ್ರ ಅಥವಾ ನನ್ನ ಸೇವೆಯ ಕ್ಷೇತ್ರ ಕೂಡ ಇವತ್ತು ಎಲ್ಲಿಂದಲೋ ಎಲ್ಲಿಗೆ ಮುಟ್ಟಿದಂತ ಹೇಳಿದರೆ ಅದು ಸಂಘಟನೆಯಿಂದ. ಬೇರೆ ಬೇರೆ ಬರ್ತದೆ ಬಿಡಿ, ಬೇರೆ ಬೇರೆ ಕಷ್ಟಗಳು ನಷ್ಟಗಳು ಬರ್ತದೆ. ಆದರೆ ಯಾವಾಗ ಸ್ತ್ರೀ ಶಕ್ತಿ ಸಂಘಟನೆ ಒಟ್ಟಾಗಿರುತ್ತಾ ಅಂಥ ಸಂದರ್ಭದಲ್ಲಿ ಯಾರಿಗೂ ನಿಮ್ಮ ಹುಲ್ಲು ಏನು ಹೇಳ್ತಾರಲ್ವಾ, ಮೇಲೊಬ್ಬನು ಕಾಯಲು ಮೇಲೊಬ್ಬನಿರುವಾಗ ನೀನು ಯಾಕೆ ಚಿಂತೆಯನ್ನು ಮಾಡುತ್ತೆ ಎಂಬ ಸಿದ್ಧಾಂತದ ಜೊತೆಗೆ ಇಲ್ಲಿ ಸಂಘಟನೆ, ನೀವು ಒಬ್ಬೊಬ್ಬರೇ ಬಂದು ಸ್ತ್ರೀ ಶಕ್ತಿಗೆ ಇಲ್ಲಿ ಏನು ಸಿಗ್ತದೆ, ಸರ್ಕಾರದಿಂದ ಅದು ಸಿಗ್ತದ ಇದು ಸಿಗ್ತದ ನೀವು ಹೋಗ್ಬೋದು. ಆದರೆ ಇವತ್ತು ಸ್ತ್ರೀ ಶಕ್ತಿ ಸಂಘಟನೆಯ ಮೂಲಕ ಇವತ್ತು ನೀವು ನಿಮ್ಮ ಮಕ್ಕಳೇ ಆಗಿರಬೇಕಾಗಿಲ್ಲ, ಈ ಪರಿಸರದ ಯಾವ ಮಕ್ಕಳು ಇರ್ಬೋದು, ಆ ಮಕ್ಕಳಿಗೆ ಈ ಶಾಲೆಯಿಂದ ಏನಾದರೂ ಹೆಲ್ಪ್ ಆಗಬೇಕು, ಈ ಶಾಲೆ ಬೆಳಗಬೇಕೆಂಬ ಉದ್ದೇಶದಿಂದ ನಿಮ್ಮನ್ನು ಹೇಳಿದರು ನಮಗೆ ಯಾವುದೋ ಸ್ತ್ರೀ ಶಕ್ತಿಯವರು ಅದು ಉಪಕಾರ ಮಾಡಿದ್ದಾರೆ ಅಂತೇಳಿ. ಖಂಡಿತ ಇದು ಸಂಘಟನೆಯ ಶಕ್ತಿ. ನನಗೆ ಗೊತ್ತಿದ್ದಾಗ 2001ರಿಂದ ಯಾವಾಗ ನಾನು ತಾಯಿಯಾಗಿದ್ದೇನೆ, ಆ ನಾನು ತಾಯಿಯಾಗಿ 9 ತಿಂಗಳ ಮಗುವನ್ನು ಇಟ್ಕೊಂಡು ಈ ಸಾಮಾಜಿಕ ಕ್ಷೇತ್ರಕ್ಕೆ ಇಳಿದದ್ದು. ಆಗಿರುವಾಗ ನನಗೆ ಗೊತ್ತಿದೆ, ನಾನು ಬಂದ ಕೂಡಲೇ ಟೀಚರನ್ನು ಸ್ವಲ್ಪ ತರಾಟೆಗೆ ತಗೊಂಡೆ. ಯಾಕಂತೇಳಿದರೆ ಎಲ್ಲ ಕಡೆಯಲ್ಲಿ ಹೋದಾಗ ನಮಗೆ ಜನಪ್ರತಿನಿಧಿಗಳಿಗೆ ಬೈಯುವುದು ಜಾಸ್ತಿ. ಅರೆ ನಿಯತ್ತು ಕಾಪು ನೀರು 2 ಗಂಟೆ, ಯಾಕಂದರೆ ಈ
ಕಹಿ ಅನುಭವ ಆಗಿತ್ತು ನಮಗೆ. 1-2 ಗಂಟೆ ನಾವು ಕಾದಿದ್ದೆವು ನಮ್ಮಿಂದ ಮೇಲಿನ ಜನಪ್ರತಿನಿಧಿಗಳಿಗೆ. ನಾನು ಬಂದ ಕೂಡಲೇ ಪುಟ್ಟ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಕೂತ್ಕೊಳ್ಳೋಕೆ ಹೇಳಿದೆ. ಯಾಕೆ ಟೀಚರ್ ಕಾಯಿಸ್ತಾ ಇದ್ರು? ಮೇಡಮ್ ಪಾಪ ಅವ್ರು ಆಗಲೇ ರೆಡಿ ಆಗಿದ್ರು. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಸಮಯಕ್ಕೂ ಕೂಡ ನಮಗೆ ಬೆಲೆ ಕೊಡಬೇಕು. ಅದರಲ್ಲಿ ಪುಟ್ಟ ಮಕ್ಕಳ ಪರಿಸ್ಥಿತಿ, ಬಿಸಿಲಿಗೆ, ಈ ಬೇಗೆಗೆ ಪಾಪ ಅವ್ರಿಗೆ ಹೆಚ್ಚೊತ್ತು ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತೇಳಿ, ಅದಕ್ಕೆ ನಾನು ಮೊದಲನೇದಾಗಿ ಮೇಡಮ್ ಹೇಳಿದ್ರಿಲ್ಲ, ನಾವು 2 ದಿವಸದಿಂದ ಎಲ್ಲರಿಗೆ ಮೈಂಡ್ ಸೆಟ್ ಮಾಡಿಸಿದ್ದೇವೆ ಅಂತೇಳಿ. ಮತ್ತೆ ಇಲ್ಲಿ ಯಾವಾಗಲೂ ವಿನೂತನವಾದಂಥ ತಂಡ ಇರ್ತದೆ. ನಾನು ನೋಡ್ತಾ ಇದ್ದೇನೆ ಎಲ್ಲ ಸ್ತ್ರೀ ಶಕ್ತಿಯವರನ್ನು ಎಲ್ಲ ಕ್ಷೇತ್ರದಲ್ಲಿ ಕೂಡ ನೀವು ಮಿಂಚ್ತಾ ಇರ್ತೀರಾ. ನಿಮ್ಮ ಜೊತೆ ಇರುವಂಥದ್ದಲ್ಲಿ ಹಿಂದಿನಿಂದೆಲ್ಲ ಇರುವ ಟೀಮ್ ಎಲ್ಲ ಬಹಳ ಚಿರಪರಿಚಿತರು. ಒಂದು ಡಾನ್ಸಿಗೆ ಒಂದು ಮಾಡಿ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ನಮ್ಮ ಟೀಮ್ ಸೆಟ್ ಆಗಿ ಆಗುತ್ತೆ. ಅಷ್ಟು ಸ್ಟ್ರಾಂಗ್ ಟೀಮ್ ಇದೆ ಇಲ್ಲಿ. ಸೊ ಇಂಥ ಒಂದು ನಿಟ್ಟಿನಲ್ಲಿ 3 ಕಾರ್ಯಕ್ರಮಗಳು. ಬೇಬಿ ಶೋಸ್ ನಮಗೆ ಗೊತ್ತಿದೆ, ಒಂದು ಹೆಣ್ಣಾಗಿ ಜನಿಸಿದ ಮೇಲೆ ಅವಳು ತಾಯಾದಾಗ ಗೊತ್ತಾಗ್ತದೆ. ಆದರೆ ಇವತ್ತು ಸರ್ಕಾರ, ಅದು ಯಾವುದೇ ಸರ್ಕಾರ ಇರಲಿ, ನಾನು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ಬಂದಿರುವಂಥದ್ದಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇವತ್ತು ಎಲ್ಲ ಮಕ್ಕಳನ್ನು, ಹೆಣ್ಣಿರಲಿ ಗಂಡಿರಲಿ, ಸಮಾನವಾಗಿ ನೋಡ್ತಾ ಇದೆ. ಆದರೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮದಲ್ಲಿ ಅವರಿಗೆ ಬೇಕಾದಂಥ ಸವಲತ್ತನ್ನು ಕೊಡ್ತಾ ಇದೆ. ಆದರೆ ನಾವೇನು ಮಾಡ್ತೇವೆ, ದಿನವಿಡೀ ಮೈಕದಲ್ಲೋ ಇಡೀ ಪಬ್ಲಿಸಿಟಿ ಮಾಡ್ತೇವೆ. ಆದರೆ ಅದೇ ನಮ್ಮ ಮನೆಗೆ ಹೋಗುವಾಗ ನಿಮ್ಮ ಮಗುವಿಗೆ ಸುಕನ್ಯಾ ಸಮೃದ್ಧಿ ಆಗಿದೆ ಅಂತ ಕೇಳಿದರೆ ಅವು ಅಪ್ಪೆ ಅಂತೇಳಿ ಕೇಳುವಂಥ ಪರಿಸ್ಥಿತಿ ನಮ್ಮ ಮಂಗಳೂರಿನವರಿಗೆ ಬಂದಿದೆ. ಯಾಕಂದರೆ ನಾನು ನನ್ನ ಕ್ಷೇತ್ರದ ಜಿಲ್ಲೆಯಾದ್ಯಂತ ಒಬ್ಬ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ಈಗ ಜಿಲ್ಲೆಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಪಕ್ಕದ ಕೇರಳದಲ್ಲಿ ಕೂಡ ಚಾರ್ಜ್ ಇದೆ. ನನಗೆ ಆಶ್ಚರ್ಯ ಅನ್ನಿಸ್ತದೆ, ಕೇರಳದಂಥ ಒಂದು ನಾಡಿನಲ್ಲಿ ಕೂಡ ಪ್ರತಿ ಮನೆಯಲ್ಲಿ ಹೆಣ್ಮಕ್ಳು ಇರುವಲ್ಲಿ ಸುಕನ್ಯಾ ಸಮೃದ್ಧಿ ಆಗಿದೆ. ಅವರಿಗೆ ಬೇರೆ ಬೇರೆ ಯೋಜನೆಗಳಿದೆ. ಆದರೆ ಇಲ್ಲಿ ನಮಗೆ ಇನ್ನೂ ಕೂಡ ಸುಕನ್ಯಾ ಸಮೃದ್ಧಿಯ ಬಗ್ಗೆ ಸ್ಟಾರ್ಟಿಂಗ್ ಇತ್ತು 1,000 ರೂಪಾಯಿ ಕಟ್ಟಬೇಕು, ಮತ್ತೆ ನಾವು ಅದನ್ನು ಪ್ರತಿ ವರ್ಷಕ್ಕೊಮ್ಮೆ. ಆದರೆ ಇವತ್ತು ಅದು ಕೂಡ ನಮ್ಮಂಥ ಮಧ್ಯಮ ವರ್ಗದ ಜನರಿಗೆ ಕಷ್ಟ ಆಗ್ತದೆ ಅಂತ ಹೇಳಿ ಕೇವಲ 250 ರೂಪಾಯಿ ಡೆಪಾಸಿಟ್ ಮಾಡಲಿಕ್ಕೆ ಇರುವುದು. ನಿಮ್ಮ ಮನೆಯಲ್ಲಿ ದಯವಿಟ್ಟು ಬಂಧುಗಳು, ಇವತ್ತು ಸ್ತ್ರೀ ಶಕ್ತಿಯವರು ವಿಶೇಷವಾಗಿ ಇಲ್ಲಿದ್ದೀರಾ, ದಯವಿಟ್ಟು ಈ ಸರ್ಕಾರದ ಯೋಜನೆಯನ್ನು ಮನೆಗೆ, ನಾವು ಮೊನ್ನೆ ತಾನೇ ಒಬ್ಬ ಪೊಲಿಟಿಕಲ್ ಪಾರ್ಟಿಯ ಒಂದು ಜವಾಬ್ದಾರಿಯನ್ನು ತಗೊಂಡು ಇಡೀ ನಮ್ಮ ಮೋರ್ಚಾ ನಾವು ಅದನ್ನು ಮುಖಸ್ತುತಿ ಮಾಡುವುದಲ್ಲ, ಇಲ್ಲಿ ಪಾರ್ಟಿ ಅಂತೇಳಿ ಹೇಳುವಂಥದ್ದಲ್ಲ. ನಿಮಗೆ ಸಾಧ್ಯವಾದರೆ ಸಮಾಜಕ್ಕೆ ಏನಾದರೂ ಮಾಡಬೇಕಂತ ಅನಿಸಿದರೆ, ಇವತ್ತು ಹೆಣ್ಣು ಮಕ್ಕಳು ಹುಟ್ಟುವುದೇ ಹೊರೆ ಅಂತೇಳಿ ಆಗಿದೆ. ಆರಂಭದಲ್ಲಿ ಗೊತ್ತಾಗುವುದಿಲ್ಲ, ಬೆಳೀತಾ ಇದ್ದಾಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತದೆ. ಆದರೆ ಇವತ್ತು ಸರ್ಕಾರದ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಅತ್ಯುನ್ನತ ಯೋಜನೆ ಯಾವುದಂತ ಹೇಳಿದರೆ ಅದು ಸುಕನ್ಯಾ ಸಮೃದ್ಧಿ ಯೋಜನೆ. ಮಕ್ಕಳು ಹುಟ್ಟಿದ ತಕ್ಷಣ ಮಕ್ಕಳ ಆಧಾರ ಅಥವಾ ತಂದೆ ಅಥವಾ ತಾಯಿಯ ಆಧಾರನ ಲಿಂಕ್ ಮಾಡಿ ನಿಮ್ಮ ಊರಿನ ಪಕ್ಕದ ಪೋಸ್ಟ್ ಆಫೀಸ್, ನಮಗೆ ಪಕ್ಕದಲ್ಲೇ ಇದೆ, ಇಲ್ಲಿಂದ ಉರುಳಿ ಹೋದ್ರೆ ಅಲ್ಲೇ ನಮ್ಮ ಕುಲಾಲ್ ಮಂದಿರದ ಹತ್ರ ಇರೋದು, ಒಂದ ಪೋಸ್ಟ್ ಆಫೀಸಲ್ಲಿ ಅಥವಾ ಯಾವುದಾದ್ರೂ ನ್ಯಾಷನಲೈಸ್ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕಲ್ಲಿ ನಿಮ್ಮ ಮಗುವಿನ ಆಧಾರ್ ಮತ್ತು ನಿಮ್ಮ ತಂದೆ, ಆ ಮಗುವಿನ ತಂದೆ ಅಥವಾ ತಾಯಿ ಯಾರಾದರೂ ಇದ್ರೆ ಆ ಮಕ್ಕಳ ತಂದೆ, ಒಬ್ಬರು ಸಿಂಗಲ್ ಪೇರೆಂಟ್ ಕೂಡ ಆಗುತ್ತೆ, ಅವರ ಜಾಯಿಂಟ್ ಅಕೌಂಟಲ್ಲಿ ಮಗುವಿನ ಹೆಸರಲ್ಲಿ 250 ರೂಪಾಯಿ ಕಟ್ಟಿ ನಾವು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಅವರಿಗೆ ಅಕೌಂಟನ್ನು ಓಪನ್ ಮಾಡ್ಬೋದು. ಅದರ ಜೊತೆಯಲ್ಲಿ ಸಾಧ್ಯ ಆದರೆ ಪ್ರತಿ ತಿಂಗಳು ಹಾಗೆ 250 ರೂಪಾಯಿಯನ್ನು ಹುಟ್ಟಿದ ಮಗುವಿನಿಂದ ಕಟ್ತಾ ಹೋದರೆ ಸುಮಾರು 18 ವರ್ಷ ಆಗುವಾಗ 4 ರಿಂದ 5 ಲಕ್ಷ ಅಲ್ಲಿ ಮಗುವಿನ ಹೆಸರಲ್ಲಿ ಸೇವ್ ಆಗುತ್ತೆ. ಇದು ನಾನು ಹುಟ್ಟಿದ ಮಗು. ಈಗ ಯಾವುದೋ ಒಂದು 4 ವರ್ಷದ ಮಗುವಿಗೆ ಮಾಡಿದರೆ, ಓ 6 ಮುರನಿ ಮೈಕೋಡು ಪಂಡೇರ್ ಅಂತೇಳಿ ನೀವು ನನ್ನನ್ನು ಹುಡುಕಿಕೊಂಡು ಬನ್ನಿ. ಯಾವಾಗ ನಿಷ್ಠೆ ನ್ಯಾಯ ಇರುತ್ತಾ ನೇರವಾಗಿ ಫೈಟ್ ಮಾಡಿದ ಅನುಭವ ಇದೆ, ಇನ್ನೂ ಮಾಡ್ತೇನೆ ಎಂಬ ಛಲ ಕೂಡ ಇದೆ. ಸೊ ಅಂಥ ನಿಟ್ಟಿನಲ್ಲಿ ನೀವು ಆ ಮಗುವಿಗೆ, ಹುಟ್ಟಿದ ಮಗುವಿಗೆ ಮಾಡಿದಾಗ ನಿರಂತರವಾಗಿ ನಿಮ್ಮಲ್ಲಿ ಏನು ಸಾಸಿವೆ ಡಬ್ಬೆಲ್ಲ ಇಲ್ಲ, ಈಗ ಮೊಬೈಲ್ನ ಹಿಂದುಗಡೆ ಕವರಲ್ಲಿ ಇರ್ತದೆ ನಮ್ಮ ದುಡ್ಡೆಲ್ಲ ನೋಡ್ತೇವೆ ನಾವು, ಎಮರ್ಜೆನ್ಸಿಗೆ ಅಂದರೆ ಪರ್ಸೆಲ್ಲ ಇರುತ್ತೆ, ನಾವೆಲ್ಲ ಇರ್ತೇವೆ. ಸೊ ಅದನ್ನು ಕಟ್ಟಿದರೆ ಆ ಹೆಣ್ಣು ಮಗು, ಇನ್ನೊಂದು ತಿಳ್ಕೊಳ್ಳಿ, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ಅಥವಾ ಸರ್ಕಾರದ ಯೋಜನೆಯಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಹೈಯೆಸ್ಟ್ ಬಡ್ಡಿ ಬೀಳುವುದು ಯಾವುದಕ್ಕೆ ಅಂತ ಹೇಳಿದರೆ ಇವತ್ತು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಮಾತ್ರ. ಈ ಹಿಂದೆಲ್ಲ ಇತ್ತು ಹಿರಿಯ ನಾಗರಿಕೆ ಅಂತೇಳಿ, ನನಗೆ ಗೊತ್ತಿದ್ದ ಅನಿಸಿಕೆ, ನನ್ನ ಒಂದು ಬಂದಿರುವ ಮಾಹಿತಿ ಪ್ರಕಾರ 9% ಬಡ್ಡಿಯನ್ನು ಕೊಡ್ತಾ ಇತ್ತು ವಾರ್ಷಿಕ. ಈಗ ಅದು 8.5. ನಿಮಗೆ ಗೊತ್ತಿದೆ, ಶೇರ್ ಡೌನ್ ಆಗಿರೋದ್ರಿಂದ ವೇರಿಯೇಷನ್ ಆಗುತ್ತೆ ಸರ್ಕಾರದ್ದು. ಆದರೆ ಹೈಯೆಸ್ಟ್ ಇವತ್ತು ಬಡ್ಡಿ ಸಿಗೋದು ಯಾವುದಕ್ಕಂತ ಹೇಳಿದರೆ ಸುಕನ್ಯಾ ಸಮೃದ್ಧಿ ಯೋಜನೆಗೆ. ಆದ್ದರಿಂದ ದಯವಿಟ್ಟು ನಿಮ್ಮಲ್ಲಿ ಒಂದು ಬೇಡಿಕೆ, ಇವತ್ತು ಇಷ್ಟೊಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ನೋಡಿ, ನನಗೆ ಹೆರಿಗೆ ಮಾಡಿಸಿದಂಥ ನನ್ನ ಅಕ್ಕ ಇದ್ದಾರೆ, ಪುಷ್ಪ ಮೇಡಮ್ ಇದ್ದಾರೆ. ನಾನು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿರುವಂಥದ್ದು. ಹೆರಿಗೆಯ ಸಂದರ್ಭದಲ್ಲಿ ಪ್ರಪ್ರಥಮ BCG ಕೊಟ್ಟಂಥ ನಮ್ಮ ದೊಡ್ಡಮ್ಮ ಇದ್ದಾರೆ, ಅವರು ನಮಗೆಲ್ಲ ಸ್ಫೂರ್ತಿ ಪುಷ್ಪಕ್ಕ. ಸೊ ಆದ್ದರಿಂದ ಕಾಲಕ್ಕೆ ನಾನು ಆಗಲೇ ಹೇಳಿದೆ, ನಿಮ್ಮ ಮುದ್ದು ಮಗುವಿಗೆ ಕಾಲಕ್ಕೆ ನೀವು ಹೇಗೆ ಆ ಮಗುವಿನ ಭವಿಷ್ಯವನ್ನು ಚಿಂತಿಸ್ತೀರಾ, ಎಲ್ಲ ಲಸಿಕೆಗಳನ್ನು ಹಾಕಿಸ್ಕೊಳ್ಳಿ.
ಅದೇ ರೀತಿ ಕೊನೆಯ ಒಂದು ಮಾತು ಹೇಳಿಕೊಂಡು, ವಿಶೇಷವಾಗಿ ಪೌಷ್ಟಿಕಾಂಶ ಅಂತ ಹೇಳಿದ ಕೂಡಲೇ ಬರೀ ನಾವು ತಿನ್ನುವ ಜಂಕ್ ಫುಡ್ಸ್ ಅಥವಾ ಮಕ್ಕಳಿಗೆ ನಾವು ಲೇಸು, ಸಂಜೆ ಹೋಗಿ ನೂಡಲ್ಸು, ಪಿಜ್ಜಾ, ಬರ್ಗರ್ ನಿಂತಲ್ಲೇ ಆರ್ಡರ್ ಮಾಡಿದ ಕೂಡಲೇ ನಾವು ದೊಡ್ಡ ಜನ ಆಗ್ತೇವೆ ಅಂತ ನಾವು ತಿಳ್ಕೊಳ್ಳೋದು ಬೇಡ. ಕೊರೋನಾ ನಮಗೆಲ್ಲ ಕಲಿಸಿದೆ. ಅಂಥವ್ರು ನಾವು ಅಷ್ಟು ಶ್ರೀಮಂತರು ಈ ಪರಿಸರದಲ್ಲಿ ಅಪರೂಪಕ್ಕೊಮ್ಮೆ ತಿನ್ನುವ ತೊಂದರೆ ಇಲ್ಲ. ಆದರೆ ಏನು ಇವತ್ತು ಮಾಡಿದ್ದೀರಾ, ಇದು ಪ್ರತಿದಿನ ನಮ್ಮ ಮನೆಯಲ್ಲಿ ಸೊಪ್ಪು, ತರಕಾರಿ, ಬೇಳೆಕಾಳುಗಳು, ಹಾಲು, ಮೊಸರು, ತುಪ್ಪ ಇದನ್ನು ನಾವು ಮಕ್ಕಳಿಗೆ ಬಾಲ್ಯದಿಂದಲೇ ಕೊಡ್ತಾ ಬಂದರೆ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು. ಯಾಕಂತ ಹೇಳಿದ್ರೆ ಈಗಿನ ವೆದರ್ ಕಂಪ್ಲೀಟ್ ಚೇಂಜ್ ಆಗಿದೆ. ಫುಡ್ ಕೂಡ ನಮಗೆ ಒರಿಜಿನಲ್ ಸಿಗ್ತಾ ಇಲ್ಲ. ಸರಿ, TV 9 ಒಂದ್ಸಲ ನ್ಯೂಸ್ ನೋಡಿದ್ರೆ ನೆಕ್ಸ್ಟ್ ಡೇ ಟೊಮೆಟೊ ತಿನ್ಲಿಕ್ಕೂ ಮನಸ್ಸಾಗೋದಿಲ್ಲ, ಬೇರೆ ಯಾವುದು ತಿನ್ಲಿಕ್ಕೆ ಮನಸ್ಸು, ಒಬ್ಬ ಎಂಚ ತಿನ್ಪುನ ಅಂತೇಳಿ ಹೆದರುವಂಥ ಕಾಲ ಬಂದಿದೆ. ಸೊ ಕಾಲಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳು, ಲಸಿಕೆಗಳನ್ನು ಹಾಕಿಸ್ಕೊಳ್ಳಿ. ನೀವು ಅಷ್ಟೇ ಸ್ನೇಹಿತರೆ, ಹೆಣ್ಣು ಮಕ್ಕಳಿಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯವರು, ನಾನು ಮೊನ್ನೆ ಒಂದು ವರ್ಕ್ಶಾಪಲ್ಲಿದ್ದೆವು. ಆ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರು ಹೇಳ್ತಾರೆ, ವಿಶ್ವ ಮಹಿಳಾ ದಿನಾಚರಣೆ ಬಂತು, ಮೇಡಮ್ ಹೇಳಿದ್ರು ನಮಗೆ. ನಾನು ಯಾಕೆ ಸ್ವಲ್ಪ ಜಾಸ್ತಿ ಆಗಿ ತಗೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿದ್ದೆ, ವಿಶ್ವ ಮಹಿಳಾ ದಿನಾಚರಣೆ ಅಂತ ಹೇಳಿದ್ರೆ ಇವತ್ತೊಂದು ಆಚರಣೆ ಮಾಡೋದು, ಸ್ವಲ್ಪ ಕಾಂಟ್ರಿಬ್ಯೂಷನ್ ಹಾಕೋದು, 4 ಸೆಲ್ಫಿ ತೆಗೆಯೋದು, ಅಲ್ಲಿಗೆ ಮುಗಿಯಿತು. ಯಾಕೆ ಬಂತು ನಮಗೆ ವಿಶ್ವ ಮಹಿಳಾ ದಿನಾಚರಣೆ? ಅದರ ಬಗ್ಗೆ ಯಾರಾದರೂ ಹೇಳ್ಬೋದು? ಒಂದು ಕ್ವಿಜ್ ಮಾಡುವ, ಬಹುಮಾನ ಕೊಡುವ, ಹೇಳ್ಬೋದಾ? ನಿಮಗೆ ಗೊತ್ತಿರಲಿ, ಮಹಿಳೆಯ ಹಕ್ಕನ್ನು ಕ್ಲೇರಾ ಜೆಟ್ಲಿನ್ ಎಂಬ ಮಹಿಳೆ ನ್ಯೂಯಾರ್ಕಲ್ಲಿ, ನಿಮಗೆ ಗೊತ್ತಿರಲಿ, ಎಲ್ಲ ಕಡೆಗಳಲ್ಲಿ ಸಮಾನ ವೇತನ ಈ ಹಿಂದೆ ಇರಲಿಲ್ಲ. ಬಹಳ ವರ್ಷಗಳ ಹಿಂದೆ ಒಂದು ಕಡೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಬೇಕಿದ್ರೆ ಗಂಟೆಗಟ್ಟಲೆ ಹೆಣ್ಮಕ್ಳನ್ನು ಕೆಲಸ ಮಾಡ್ತಾ ಇದ್ರು. ಅಮೇರಿಕಾದಂತಹ ಸಿಟಿಯಲ್ಲಿ ಕೂಡ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕೆಂಬ ನಿಟ್ಟಿನಲ್ಲಿ ಅವಳು ಬಹಳಷ್ಟು ವರ್ಷಗಳ ಕಾಲ ಹೋರಾಟವನ್ನು ಮಾಡ್ತಾಳೆ. ಆ ಹೋರಾಟದ ಪ್ರತಿಫಲವಾಗಿ ಮಾರ್ಚ್ 8 ನಾವು ಇವತ್ತೆಲ್ಲ ವಿಶ್ವ ಮಹಿಳಾ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೇವೆ. ಹಾಗೆ ನಮ್ಮ ಹೋರಾಟ, ನಮ್ಮ ಹಕ್ಕು ಏನಿದೆ ಅದನ್ನು ನಾವು ಕಸಿಯುವುದಲ್ಲ, ನಮ್ಮದು ನ್ಯಾಯ ಅಂತ ಹೇಳಿದರೆ ಅದನ್ನು ಖಂಡಿತ ಪಡೆಯುವಲ್ಲಿ ನೀವು ಹರಸಾಹಸ ಪಟ್ಟರೆ ಆ ಹಕ್ಕು ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಇವತ್ತು ರಾಣಿ ಅಬ್ಬಕ್ಕಳ ಪುಣ್ಯವಾದಂಥ ಮಣ್ಣಿನಲ್ಲಿದ್ದಾಳೆ. ಇವತ್ತು ನಮಗೆಲ್ಲರಿಗೆ ಇನ್ಸ್ಪಿರೇಷನ್ ಅಂತ ಯಾರಂತ ಹೇಳಿದರೆ ಇವತ್ತು ರಾಣಿ ಅಬ್ಬಕ್ಕ ಇರ್ಬೋದು. ಅವಳ ಯಾವಾಗಲೂ ಸಾಹಸ ಮತ್ತು ಅವಳು ಮಾಡಿದ ಸೇವೆ ನಮ್ಮಂಥ ನಿಮ್ಮಂಥ ಎಲ್ಲ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿ ಇಟ್ಕೊಂಡು ಈ 5 ಸ್ತ್ರೀಶಕ್ತಿ ಸಂಘಗಳು ಇವರಿಗೆ ಪಂಚರತ್ನಗಳಾಗಿ, ಪಂಚಭೂತಗಳಾಗಿ, ಪಂಚತಾರೆಗಳಾಗಿ, ಇನ್ನೇನು ಬಾಕಿ ಇದೆ, ಪಂಚ ದಿಕ್ಕುಗಳಾಗಿ ಎಲ್ಲವೂ ಖಾಲಿ ಸ್ವಲ್ಪ ಅಲ್ಲ, ನಿಮ್ಮಲ್ಲಿ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಈ ಅಂಗನವಾಡಿ ಮತ್ತು ನಮ್ಮ ಟೀಚರನ್ನು ನೀವು ಸಹಕರಿಸ್ತಾ ಇರಿ. ಜೊತೆಯಲ್ಲಿ ನಿಮ್ಮೆಲ್ಲರ ಪ್ರೀತಿ, ಸರ್ಕಾರ ಒಂದು ಸಂಸ್ಥೆ ಮಾಡಿದ್ರು ಕೂಡ ಅದರ ಜೊತೆಗೆ ನೀವು ಕೈ ಜೋಡಿಸಿದಾಗ ಇದು ಜನಪರವಾದ ಸಂಸ್ಥೆಯಾಗಿ ಬೆಳೀತದೆ ಅಂತ ಹೇಳ್ತಾ ನಮಗೆಲ್ಲರಿಗೂ ಕೂಡ ಶುಭವಾಗಲಿ. ಈ ಜಂಟಿ ಕಾರ್ಯಕ್ರಮಗಳನ್ನು ಮಾಡಿದಂತಹ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವರು ನನ್ನ ಆತ್ಮೀಯರು, ನಾನು ವೇದಿಕೆಯಲ್ಲಿ ಯಾರ ಹೆಸರು ಹೇಳಲಿಲ್ಲ, ಯಾಕಂತ ಹೇಳಿದರೆ ಇನ್ನೊಂದು ಕಡೆ ಹೇಳ್ತಾ ಇದ್ರು ಈ ಜನಪ್ರತಿನಿಧಿಗಳು ಬಂದರೆ ಒಂದು 5 ನಿಮಿಷ ವೇದಿಕೆಯಲ್ಲಿರೋ. ಸೊ ನಾನು ಸ್ವಲ್ಪ ಡಿಫ್ರೆಂಟ್, ಎಲ್ಲದರಲ್ಲೂ ಡಿಫ್ರೆಂಟ್. ನಾನು ಸೋಷಿಯಲ್ ಸರ್ವಿಸ್ ಬಂದು ಎಲ್ಲ ಅಕ್ಕಂದಿರೋ ಅಣ್ಣಂದಿರು ಗೊತ್ತಿದೆ. ನಮ್ಮ ವಾಣಿ ಮೇಡಮ್ ಬಗ್ಗೆ ಕೂಡ ನಾನು ಉಲ್ಲೇಖ ಮಾಡ್ತೇನೆ. ಪ್ರತಿ ಸಲ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆಗಳು ಬಂದರೆ ಕೂಡ ನನಗೆ ಸ್ಪಂದಿಸುವಂಥ ಒಬ್ಬ ಒಳ್ಳೆ ಅಧಿಕಾರಿ ಬಂದಿದ್ದಾರೆ. ಇನ್ನು ಶಂಕರಿ ಮೇಡಮನ್ನು ಹೇಳಲಿಕ್ಕಿಲ್ಲ, ಅವರು ನನ್ನ ಕ್ಷೇತ್ರದವರು, ಅವರನ್ನು ನಿಮಗೆ ಕೊಟ್ಟದ್ದು ನಾವು. ಯಾಕಂತ ಹೇಳಿದರೆ ಭಾಳಷ್ಟು ಕೆಲಸ ಮಾಡಿದ್ದಾರೆ ಅವರು. ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಮೇಲ್ವಿಚಾರಾಗಿದ್ಕೊಂಡು ಭಾಳಷ್ಟು ಕೆಲಸ ಮಾಡಿದ್ದಾರೆ. ಸೊ ನಿಮ್ಗೆ ಇನ್ನೊಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ, 5 ಸ್ತ್ರೀಶಕ್ತಿ ಇರೋದ್ರಿಂದ ಇದೇ ಸ್ವಲ್ಪ ದಿವಸದಲ್ಲಿ ಡೇಟ್ ಫಿಕ್ಸ್ ಆಗಲಿಲ್ಲ. ನನ್ನ ಔಟ್ ಆಫ್ ಸ್ಟೇ ಬೇಕಾದಷ್ಟು ಟೈಮ್ ಶೆಡ್ಯೂಲ್ಸ್, ನನಗೆ ಡೇಟ್ಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈ ತಿಂಗಳ ಒಳಗೆ, ಮಾರ್ಚ್ ವಿಶ್ವ ಮಹಿಳಾ ದಿನಾಚರಣೆ ತಿಂಗಳ ಒಳಗಡೆ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಮಹಿಳೆಯರ ಒಂದು ಕ್ರೀಡಾಕೂಟ ಮಾಡ್ತೇವೆ. ಸಿಂಪಲ್ ಗೇಮ್ಸ್ ಇವತ್ತು ಸಂಜೆ ಒಳಗಡೆ ನಾನು ಅದರೆಲ್ಲ ನನ್ನ ಕಾರ್ಯಸೂಚಿಗಳಾಗುತ್ತೆ. ಸೊ ದಯವಿಟ್ಟು ಸ್ತ್ರೀ ಶಕ್ತಿಗಳು ಮಾತ್ರ ಅಲ್ಲ, ತಾಯಂದಿರಿರ್ಬೋದು, ಯಾರೆಲ್ಲ ಬಂದಿದ್ದೀರಾ ಪ್ಲೇಸ್ ಎಲ್ಲ ಹೇಳ್ತೇವೆ. ಸೊ ಮಿನಿಸ್ಟ್ರನ್ನೆಲ್ಲ ಅಪ್ರೋಚ್ ಆಗ್ತಾ ಇದ್ದೇನೆ ಸಂಜೆ ಒಳಗಡೆ. ಇದು ಜಿಲ್ಲಾ ಮಟ್ಟದ ಒಂದು ಸುಲಭವಾದ ಕ್ರೀಡಾಕೂಟ. ನೀವು ದೊಡ್ಡದಲ್ಲಿ ಇಟ್ಕೊಳ್ಬೇಡಿ. ಥ್ರೋಬಾಲ್ ಮಾಡ್ತಾರೆ, ಕಬಡ್ಡಿ ಮಾಡ್ತಾರೆ, ಅದಕ್ಕೆ ನಮ್ಮದು ಬೇರೆ ಟೀಮ್ ಇದೆ. ಅದು ಎಲ್ಲಿ ಮಾಡಬೇಕು ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದು ಮೊನ್ನೆ ತಾನೇ ಮಂಗಳ ಸ್ಟೇಡಿಯಮಲ್ಲಿ ಆಯಿತು ನಮ್ಮದು, ಅದು ಜಿಲ್ಲಾ ಮಟ್ಟದಲ್ಲಿ. ಆದರೆ ಇದು ಗ್ರಾಮೀಣ ಕ್ರೀಡೆಗಳನ್ನು ಮಾಡಿ ಒಂದು ದಿವಸ ಹಬ್ಬದಾಗೆ ನಿಮ್ಮ ಜೊತೆ ನಮಗೆ ಕೂಡ ಸೇರಿಕೊಳ್ಳುವಂಥ ಅವಕಾಶ ಸಿಗಲಿ ಅಂತ ಹೇಳ್ತಾ ತಮ್ಮನ್ನೆಲ್ಲರನ್ನ ಜಾಗಕ್ಕೆ ನಾನು ನಿರೀಕ್ಷೆ ಮಾಡ್ತೇನೆ. ಜೊತೆಗೆ ತಮಗೆಲ್ಲರಿಗೂ ಕೂಡ ಶುಭವಾಗಲಿ. ಈ ಕೊಟ್ಟಿರುವಂಥ ದೀಪ ಪ್ರತಿಯೊಬ್ಬರ ಮನವನ್ನು
ಬೆಳಗ್ಲಿ ಎಂಬ ಆಶಯದೊಂದಿಗೆ ಎಲ್ಲರಿಗೂ ಕೂಡ ಶುಭವಾಗಲಿ. ವೇದಿಕೆಯಲ್ಲಿರುವ ಜನಪ್ರತಿ ಹರೀಶಣ್ಣನ ಬಗ್ಗೆ ಹೇಳಬೇಕಾಗಿಲ್ಲ, ಅವರೊಂದು ಜನಪ್ರತಿನಿಧಿ. ನಿಮಗೆ ಬ್ಯಾಂಕ್ ಬಗ್ಗೆ ಅಥವಾ ಯಾವುದಾದ್ರೂ ಕೌಶಲ್ಯ ಸ್ವ ಉದ್ಯೋಗ ಮಾಡಬೇಕಿದ್ರೆ ಡೈರೆಕ್ಟ್ ಆಗಿ ನೀವು ಅಲ್ಲಿ ಓಡಾಡಬೇಡಿ, ನಮ್ಮ ಹರೀಶಣ್ಣನನ್ನ ಭೇಟಿಯಾಗಿ ನಿಮಗೆ ಬೇಕಾದ ಎಲ್ಲ ಸಿಗುತ್ತೆ. ಇದು ಒಂದು ರೀತಿಯ ನಮಗೆ ಏನು ಹೇಳ್ತಾರೆ ಮೊಬೈಲ್ ಇದ್ದಾಗೆ, ಟಚ್ ಮಾಡಿದ ಕೂಡಲೇ ಏನು ಬೇಕಾ ಯೂಟ್ಯೂಬ್ ಸರ್ಚ್ ಮಾಡಿದಾಗ ನಮ್ಮ ಹರೀಶಣ್ಣ. ಮತ್ತು ನಮ್ಮ ರೇಖಾ ಬಗ್ಗೆ ಪ್ರಫುಲ್ಲ ಬಗ್ಗೆ ಏನು ಹೇಳಬೇಕಾಗಿಲ್ಲ. ವಿಶೇಷವಾಗಿ ಹಿರಿಯಕ್ಕ ಗುಣವತಿ ಟೀಚರ್ ಅವರ ನಿಸ್ವಾರ್ಥ ಸೇವೆಯಿಂದ ಇವತ್ತು ಧಾರ್ಮಿಕ ಮನೋಭಾವನೆ ಜೊತೆಗೆ ಇವತ್ತು ಕೂಡ ಮಕ್ಕಳ ಜೊತೆ ಅವರು ಗುಣವತಿ ಟೀಚರ್ 6ರಿಂದ 60ರವರೆಗೆ ಎಲ್ಲರಿಗೂ ಕೂಡ. ಅಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರನ್ನ ಉಲ್ಲೇಖ ಮಾಡ್ತಾ ನಮ್ಮ ತುಳಸಿ ಟೀಚರ್ಗೆ ವಿಶೇಷವಾದಂಥ ಅಭಿನಂದನೆಯನ್ನು ಮತ್ತು ಎಲ್ಲ ಸ್ತ್ರೀ ಶಕ್ತಿ ಮತ್ತು ಯಾರೆಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಅವರಿಗೆ ಕೂಡ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಆದಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇವರಿಗೆ ಸೀಮಂತ ಕಾರ್ಯಕ್ರಮ, ಶ್ರೀಮತಿ ಮಯೂರಿ ಇವರಿಗೆ ನಮ್ಮ ಶಿಶು ಅಭಿಯಾನ ಕಾರ್ಯಕ್ರಮದಲ್ಲಿ ಸೀಮಂತ ಕಾರ್ಯಕ್ರಮ ಕೂಡ ಗರ್ಭಿಣಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರಗಳು ಸಿಗಬೇಕು ಎಂಬ ಉದ್ದೇಶ ಶ್ರೀಮತಿ ಮಯೂರಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾರೆ. ಅತ್ಯವ್ವನ ಕೈಗೆ ಕೊಡಿರವ್ವ ಸೋ, ಅತ್ಯವ್ವನ ಕೈಗೆ ಕೊಡಿರವ್ವ ಸೋ, ಹೆಣ್ಣವ ನಿಮಗಾಗಿ ಬಣ್ಣವು ನಮಗಾಗಿ, ಎನ್ನೋಳಿಗೆ ತುಪ್ಪ ಸಭೆಗಾಗಿ ಸೋ, ಎನ್ನೋಳಿಗೆ ತುಪ್ಪ ಸಭೆಯ ಸಾಕ್ಷಿ ಹೇಳಿ, ಇಂದ ನಮ್ಮಗಳ ಕೊಡತೇವ ಸೋ, ಇಂದ ನಮ್ಮಗಳ ಕೊಡತೇವ ಸೋ, ಹಂದರದ ಸಾಕ್ಷಿ ಹಂದರದ ತಳ ಸಾಕ್ಷಿ, ಹಂದರದಾಗಿನ ದೈವ ಸಾಕ್ಷಿ ಸೋ, ಹಂದರದಾಗಿರುವ ದೈವ ಸಾಕ್ಷಿ ಹೇಳಿ, ಇಂದ ನಮ್ಮಗಳ ಕೊಡತೇವ ಸೋ, ಇಂದ ನಮ್ಮಗಳ ಕೊಡತೇವ ಸೋ, ಎಣ್ಣೀರಲಿ ಬ್ಯಾಡ ನೆತ್ತಿ ವಹಿಸಲಿ ಬ್ಯಾಡ, ಅನ್ನಿಗರ ಮಗಳೆಂದು ಕರಿಬ್ಯಾಡ ಸೋ, ಅನ್ನಿಗರ ಮಗಳೆಂದು ಕರಿಬ್ಯಾಡ ಸಂಗ್ಯವ್ವ, ಮಗಳ ಸರಿ ಮಾಡಿ ಬಗೆಯವ್ವ ಸೋ, ಮಗಳ ಸರಿ ಮಾಡಿ ಬಗೆಯವ್ವ ಸೋ, ತುಪ್ಪನಿ ಕರಿಬ್ಯಾಡ ನೆತ್ತಿ ಬಯಸಲಿ ಬ್ಯಾಡ, ಎಂಥವರ ಮಗಳಂತ ಕರಿಬ್ಯಾಡ ಸೋ, ಎಂಥವರ ಮಗಳಂತ ಕರಿಬ್ಯಾಡ ತಂಗ್ಯವ್ವ, ಮಗನ ಸರಿ ಮಾಡಿ. ಪುರಸಭೆಯ ಆಡಳಿತಾಧಿಕಾರಿಯಾದಂಥ ಶ್ರೀಮತಿ ವಾಣಿ, ಮುಖ್ಯಾಧಿಕಾರಿಯಾದಂಥ ವಾಣಿ ಮೇಡಮ್ ಇವರಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇದೆ ನಮ್ಮ ಅಂಗನವಾಡಿ ವತಿಯಿಂದ, ದಯವಿಟ್ಟು ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವಾಣಿ ಮೇಡಮು ಮೊನ್ನೆ ಕಳೆದ ವರ್ಷ 2020ರಲ್ಲಿ ಸೆಪ್ಟೆಂಬರಲ್ಲಿ ನಮಗೆ ಕೊರೋನಾದ ಒಂದು ಟ್ರೈನಿಂಗ್ ಇತ್ತು. ಆ ತರಬೇತಿಗೆ ನಮ್ಮನ್ನು ಅವರು ಕರೆದಿದ್ದರು ಶಾರದಾ ಸಭಾಭವನಕ್ಕೆ. ಅಲ್ಲಿ ನಮ್ಮ ಟ್ರೈನಿಂಗ್ ಆದ ಮೇಲೆ ನಾನು ಮೇಡಮ್ ಹತ್ರ ಹೇಳಿದೆ, ಮೇಡಮ್ ನಮ್ಮ ಒಂದು ಅಂಗನವಾಡಿ ಬೀಳುವ ಪರಿಸ್ಥಿತಿಯಲ್ಲಿ ಉಂಟು ಮೇಡಮು. ಆಗ ನಿಜವಾಗಿ ಮಕ್ಕಳಿಗೆಲ್ಲ ರಜೆ ಇತ್ತು ಕೊರೋನಾದ ಟೈಮಲ್ಲಿ. ಇವತ್ತಿನ ತನಕ ನಮ್ಮಲ್ಲಿ ಓಪನ್ ಆಗಲಿಲ್ಲ, ಯಾಕೆಂದರೆ ಇದರ ಕಾರಣ. ಆಗ ನಮ್ಮ ಹತ್ರ ನಾನು ಹೇಳಿದೆ, ಮೇಡಮ್ ನಮ್ಮದೊಂದು ಅಂಗನವಾಡಿ ಬೀಳುವ ಪರಿಸ್ಥಿತಿಯಲ್ಲಿ ಉಂಟು ಮೇಡಮ್ ಅಂತ ಹೇಳಿದೆ. ಆಗ ಅವರು ಹೇಳಿದರು, ನೋಡ್ತೇನೆ ನಾನು ನಾಳೆ ಬಂದು ನೋಡ್ತೇನೆ ಅಂತ ಹೇಳಿದರು. ಮರುದಿನವೇ ಅವರು ಇಂಜಿನಿಯರನ್ನು ಕರ್ಕೊಂಡು ಬಂದು ನಮ್ಮ ಒಂದು ಅಂಗನವಾಡಿಯನ್ನು ನೋಡಿ ಅವರು ಮರುದಿನವೇ ಇದಕ್ಕೆ ಒಂದು ಅನುದಾನವನ್ನು ಸಹ ಬಿಡುಗಡೆ ಮಾಡಿದರು. ಯಾಕೆಂದರೆ ನಾನು ಇದನ್ನು ಎಷ್ಟೋ ಮೀಟಿಂಗಲ್ಲಿ ಎಷ್ಟೋ ಕಡೆಯಲ್ಲಿ ನಮ್ಮ ಅಂಗನವಾಡಿ ಬೀಳಲಿಕ್ಕೆ ಆಗಿದೆ, ನಮ್ಮ ಅಂಗನವಾಡಿ ಬೀಳಲಿಕ್ಕೆ ಆಗಿದೆ ಅಂತ ಹೇಳಿ ಅದರ ಬಗ್ಗೆ ತುಂಬ ನಾವು ಡಿಸ್ಕಸ್ ಮಾಡಿದೆವು. ಆದರೂ ನಮ್ಮ ವಾಣಿ ಮೇಡಮ್ ಅದನ್ನು ಕೂಡಲೇ ಅದನ್ನು ಸ್ಪಂದಿಸಿ ಅದಕ್ಕೆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ನಮ್ಮ ಒಂದು ಅಡಿಗೆ ಕೋಣೆ ಮತ್ತು ಟಾಯ್ಲೆಟ್ ನಮ್ಮ ಇಲಾಖೆಯವರು ಬಂದರೆ ಸಹ ಹೇಳೋದು, ನಿಮ್ಮ ಮಕ್ಕಳು ಅಲ್ಲಿ ಆ ಬಿಸಿಲಿಗೆ ಹೋಗ್ಬೇಕಾ, ಮಕ್ಕಳ ಅಮ್ಮನವರು ಸಹ ಹೇಳೋದು
ಓ ನಮ್ಮ ಮಕ್ಕಳು ಆ ಬಿಸಿಲಿಗೆ ಹೋಗ್ಬೇಕಾ, ಒಂದು ಮೂತ್ರ ಮಾಡಬೇಕಿದ್ರೆ ಅಲ್ಲಿಗೆ ಹೋಗ್ಬೇಕಾ ಅಂತೇಳಿ. ಯಾಕೆಂದರೆ ಅದರದ ಅನುಭವ ನನಗೆ ಮತ್ತು ನಮ್ಮ ಸಹಾಯಕಿಗೆ ಗೊತ್ತು. ಆ ಮಕ್ಕಳೊಂದು ಹೋಗುವಾಗ ಎಷ್ಟು ಕಷ್ಟ ಆಗ್ತದೆ, ಒಂದು ಮಳೆಗೆ. ಮತ್ತು ಮಕ್ಕಳು ಹೋದಾಗ ಒಬ್ಬೊಬ್ಬರೇ ಇರುವಾಗ ನಮಗೆ ತುಂಬ ಕಷ್ಟ. ಒಂದು ಕಡೆಯಲ್ಲಿ ಗ್ಯಾಸಲ್ಲಿ ಬೇಯ್ತಾ ಇರ್ತದೆ, ಇನ್ನೊಂದು ಕಡೆಯಲ್ಲಿ ಮಕ್ಕಳನ್ನು ನೋಡಲಿಕ್ಕೂ ಅಲ್ಲ, ಹಾಗೆ ಅಂಥ ಪರಿಸ್ಥಿತಿ. ಅಲ್ಲಿ ಮಳೆಯ ಟೈಮಲ್ಲಿ ಹಾವುಗಳು ಸಹ ಬರ್ತದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ತುಂಬ ಕಷ್ಟಪಟ್ಟಿದ್ದೇವೆ. ಒಂದು ಇದರಲ್ಲಿ ಟಾಯ್ಲೆಟ್ ಇದು ಮಾಡಬೇಕಿದ್ರೆ ಆ ಸಮಯದಲ್ಲಿ ನಮಗೆ ನಿಜವಾಗಿ ಒಂದು ಟಾಯ್ಲೆಟನ್ನು, ಒಂದು ಅಡಿಗೆ ಕೋಣೆಯನ್ನು ತುಂಬ ಒಂದು ಆಸಕ್ತಿಯಿಂದ ನಮಗೆ ಅದಕ್ಕೆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದಂಥ ನಮ್ಮ ವಾಣಿ ಮೇಡಮ್ಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ಹಾಗೆ ನಮ್ಮ ಒಂದು ಸ್ತ್ರೀಶಕ್ತಿ ವತಿಯಿಂದ ನಮಗೆ ಇವತ್ತು ಅವರನ್ನು ಗುರುತಿಸುವ ಒಂದು ಸೌಭಾಗ್ಯ ಸಿಕ್ಕಿದೆ. ಯಾಕೆಂದರೆ ನಮ್ಮ ಒಂದು ಗಣವಮ್ಮ ಇವತ್ತು ಆಯಿತು, ಎಲ್ಲ ಸ್ತ್ರೀಶಕ್ತಿಯವರ ಒಂದು ನಮ್ಮ ಗುಂಪಿನ ಸದಸ್ಯರಿಂದಲೇ ಆಯಿತು. ಮತ್ತು ನಮ್ಮ ಒಂದು ಬಾಲ ವಿಕಾಸ ಸಮಿತಿ ಅಧ್ಯಕ್ಷೆ ಹಾಗೂ ನಮ್ಮ ಸದಸ್ಯರು, ಈಗ ನಮ್ಮ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷೆ ಪ್ರಫುಲ್ಲ, ಸದಸ್ಯರು ಹರಿಶ್ಚಂದ್ರ ಗಟ್ಟಿ, ಮತ್ತು ನಮ್ಮ ಶ್ರೀಮತಿ ರೇಖಾ ಅವರು ಸಹ ಹಾಗೆ, ನಮ್ಮ ಪ್ರಶಾಂತ್ ಗಟ್ಟಿ. ನಮಗೆ ಯಾವ ವಿಷಯದಲ್ಲಿ ಸಹ ಒಂದು ಒಳ್ಳೆಯ ಒಂದು ಬೆನ್ನು ತಟ್ಟಿ ನಮ್ಮನ್ನು ಪ್ರತಿಯೊಂದು ವಿಷಯದಲ್ಲಿ ಸಹ ನಮಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು, ಯಾವ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಸಹ ನನಗೆ ನಾವಿದ್ದೇವೆ, ನೀವು ಮಾಡುವ ಅಂತೇಳಿ ಒಂದು ಉರಿದುಂಬಿಸುವಂಥ ಅವರಾಗಿರುತ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಅಡಿಗೆ ಕೋಣೆ ಮತ್ತು ಒಂದು ಟಾಯ್ಲೆಟಿನ ಸಹ ನಮಗೆ ಒಂದು ಅವಕಾಶ ಸಿಕ್ಕಿತ್ತು. ಅದಕ್ಕಾಗಿ ನಾನು ಅವರನ್ನು ತುಂಬ ಅಭಿನಂದಿಸ್ತೇನೆ. ಅವರಿಗೆ ನಮ್ಮ ಒಂದು ಸ್ತ್ರೀಶಕ್ತಿ ವತಿಯಿಂದ, ನಮ್ಮ ಬಾಲ ವಿಕಾಸ ಸಮಿತಿಯ ವತಿಯಿಂದ ಒಂದು ಕಿರುಕಾಣಿಕೆಯನ್ನು ಇವತ್ತು ನಾವು ನೀಡಲಿಕ್ಕಿದ್ದೇವೆ. ತಾಯಂದಿರ ಜೊತೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದರ ಬಹುಮಾನವನ್ನು ನಮ್ಮ ಮೇಡಮ್ ಅವರು ಅನೌನ್ಸ್ ಮಾಡ್ತಾರೆ. ಅಂದರೆ ಹೆಣ್ಣು ಮಗುವನ್ನು ರಕ್ಷಿಸಿ ಹೆಣ್ಣು ಮಗುವನ್ನು ಓದಿಸಿ ಈ ಯೋಜನೆಯಡಿಯಲ್ಲಿ ನಾವು ಇವತ್ತು ಹೆಣ್ಣು ಮಕ್ಕಳ ಶಿಶು ಪ್ರದರ್ಶನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು, ಇದರಲ್ಲಿ ಪ್ರಥಮ ಬಹುಮಾನವನ್ನು ಹಂಚಿಕೊಂಡಿದ್ದಾರೆ ಕೊಲ್ಲಿಯ ಫಸ್ಟ್ ಅಂಗನವಾಡಿ ಕೇಂದ್ರದ ಐರಾ ಮಗು ಸೌಮ್ಯ, ಡಾಟರ್ ಆಫ್ ಸೌಮ್ಯ ಎಂದು ಮಗು ಐರಾ, ಇವರಿಗೆ ಪ್ರಥಮ ಬಹುಮಾನವನ್ನು ಹಂಚಿಕೊಂಡಿದ್ದಾರೆ. ಮಹಿಳಾ ಬಂಧುಗಳಿಗೆ ಬಹುಶಃ 2-3 ಕಾರ್ಯಕ್ರಮಗಳನ್ನು ಜಂಟಿಯಾಗಿ ಇವತ್ತು ಆಯೋಜಿಸಿದ್ದಾರೆ. ಬೆಳಗಿನಿಂದ ಇಷ್ಟೊತ್ತು ನೀವು ಕೂತ್ಕೊಂಡಿದ್ದೀರಿ. ನಿಮ್ಮ ಪೇಷನ್ಸನ್ನು ಟೆಸ್ಟ್ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಯಾವಾಗಲೂ ನಾವೆಲ್ಲ ವೇದಿಕೆಯಲ್ಲಿ ಒಟ್ಟಿಗೆ ಇದ್ದಾಗ ಇವರಿಗೆ ಮೇಡಮ್ಗೆ ಕೊಡಬಾರ್ದು ಸ್ಪೀಚ್ ಅಂತ ಹೇಳ್ತೇವೆ ನಾವು. ಯಾಕೆ ಅಂತ ಹೇಳಿದರೆ ಎಲ್ಲರೂ ಹೇಳೋ ಮಾತನ್ನು ಧನಲಕ್ಷ್ಮಿ ಮೇಡಮ್ ಹೇಳಿ ಮುಗಿಸ್ತಾರೆ. ಹಾಗಾಗಿ ಮತ್ತೆ ಮಾತಾಡೋರಿಗೆ ಏನು ವಿಷಯವನ್ನು ಅವರು ಉಳಿಸ್ಕೊಳ್ಳೋದಿಲ್ಲ. ಈ ನಿಟ್ಟಿನಲ್ಲಿ ಅವರು ಏನು ಹೇಳಿದ್ದಾರೆ ಎಲ್ಲ ಮಾತುಗಳು ಕೂಡ ಅಷ್ಟೇ ಸೂಕ್ತವಾಗಿ ಹೇಳಿದ್ದಾರೆ. ಇಲ್ಲಿ ಇಷ್ಟು ನೀವು
ನೀವು ಸ್ವಾಭಿಮಾನದಿಂದ ಇವತ್ತು ಕೂತ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಸ್ತ್ರೀಶಕ್ತಿ ಗುಂಪೇ ಕಾರಣ ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆ ಅಂತ ಹೇಳಿದರೆ ಪ್ರತಿಯೊಬ್ಬ ಮನೆಯಲ್ಲಿದ್ದ ಮಹಿಳೆಯನ್ನು ಹೊರಗೆ ತಂದು ಅವಳಲ್ಲಿರುವ ಎಲ್ಲ ಆಸಕ್ತಿಗಳನ್ನು ಅಭಿರುಚಿಗಳನ್ನು ಹೊರತರುವ ಜೊತೆಗೆ ಇವತ್ತು ನಾವೆಲ್ಲ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ದೇವೆ ನಮ್ಮ ಸ್ವಸಹಾಯ ಗುಂಪಿನ ಮೂಲಕ ಅಂತ ಹೇಳೋದು ಕೂಡ ಅಷ್ಟೇ ಸತ್ಯ. ಅಂಗನವಾಡಿ ಟೀಚರ್ಸ್ ಬಗ್ಗೆ ನನಗೆ ಯಾವುದೇ ಅಧಿಕಾರಿಗಳ ಮೇಲೆ ಇಲ್ಲದಿರುವಷ್ಟು ಗೌರವ. ಯಾಕೆಂತ ಹೇಳಿದರೆ ನಾನು ಹೋದ ಕಡೆಗಳೆಲ್ಲ ಅಧಿಕಾರದ ಅವಧಿಯಲ್ಲಿ ನನ್ನಿಂದ ಎಷ್ಟು ಅಂಗನವಾಡಿಗಳನ್ನು ಬಲಪಡಿಸಲಿಕ್ಕಾಗಿದೆ ಅಷ್ಟನ್ನು ನಾನು ಮಾಡಿದ್ದೇನೆ. ಈಗಲೇ 1 ವರ್ಷದ ಒಳಗೆ ಕೊಲ್ಯ 1 ಮತ್ತು 2 ಅಂಗನವಾಡಿಗಳಿಗೆ ನಾವು ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಮುಂದೆ ಇನ್ನೂ 4 ಅಂಗನವಾಡಿಗಳಿಗೆ ಸೋಮೇಶ್ವರ ವ್ಯಾಪ್ತಿಯಲ್ಲಿರುವ 4 ಅಂಗನವಾಡಿಗಳಿಗೆ ಸ್ಥಳ ಅವಕಾಶ ಇಲ್ಲ. ನಮ್ಮ ಸಾರ್ವಜನಿಕ ವಾಚನಾಲಯ ಇದೆ, ಅಲ್ಲಿ ಒಂದು 5 ಸೆನ್ಸ್ ಜಾಗ 3 ಸೆನ್ಸ್ ಜಾಗವನ್ನು ಈಗಾಗಲೇ ನಾವು ಗುರುತಿಸಿ ಅದನ್ನು ಅಂಗನವಾಡಿ ಕಟ್ಟಡದ ಹೆಸರಲ್ಲಿ RTCಯನ್ನು ಮಾಡಿಕೊಡ್ಬೇಕು ಅಂತ ನಾವು ತಹಶೀಲ್ದಾರ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದೇವೆ. ಹಾಗೆ ಇಲ್ಲಿ ಒಂದು ಸೆಂಟ್ ಮ್ಯಾರೀಸ್ ಇಲ್ಲಿ ಕೋಟೆಕರಲ್ಲ ಬೀದಿಯಲ್ಲಿರುವ ಸ್ಕೂಲ್ನವರು ಕೂಡ ಲೆಟ್ರ್ ಬರೆದಿದ್ದಾರೆ ಅಂಗನವಾಡಿಯನ್ನು ಇಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ. ತಾತ್ಕಾಲಿಕವಾಗಿ ಅಲ್ಲಿ ತಾತ್ಕಾಲಿಕವಾಗಿ ಅಲ್ಲೇ ಉಳಿಸ್ಕೊಳ್ಬೇಕು. ನಾವೇನಾದರೂ ವ್ಯವಸ್ಥೆ ನಮಗೆ ಸ್ಥಳದ ಅವಕಾಶ ಸಿಗೋವರೆಗೆ ಅಲ್ಲಿ ಉಳಿಸ್ಕೊಳ್ಬೇಕು ಅಂತ ಕೂಡ ಅವರಿಗೆ ಲೆಟ್ರ್ ಬರೆದಿದ್ದೇವೆ. ಈ ನಿಟ್ಟಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಯಾರೇ ಆಗಲಿ ಅತ್ಯುತ್ತಮ ಕೆಲಸವನ್ನು ಅವರ ವ್ಯಾಪ್ತಿಯೊಳಗೆ ಅವರು ಮಾಡ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಪುರಸಭೆ 3 ಜನ ಕೌನ್ಸಿಲರ್ಸ್ ಕೂಡ ಇಲ್ಲೇ ಇದ್ದಾರೆ. ಅವರೆಲ್ಲರ ನೇತೃತ್ವದಲ್ಲಿ ಇವತ್ತಿನ ಇಲ್ಲಿ ಬಿಲ್ಡಿಂಗ್ ರಿಪೇರಿ ಆಗಿದೆ. ಇಲ್ಲಿ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ ಪಿಟ್ ಮಾಡುವಾಗ ಕೂಡ ಇಲ್ಲಿ ಪಿಟ್ ಇರಲಿಲ್ಲ, ಅದನ್ನು ಕೂಡ ನಾವು ಅದರಲ್ಲಿ ಸೇರಿಸಿಕೊಂಡಿರಲಿಲ್ಲ ನಮ್ಮ ಕಾಮಗಾರಿಯಲ್ಲಿ. ಮತ್ತೆ ನೋಡಿದರೆ ಪಿಟ್ ಸಮಸ್ಯೆ ಕೂಡ ಆಯಿತು, ಅದನ್ನು ಕೂಡ ಹೆಚ್ಚುವರಿಯಾಗಿ ಇಲ್ಲಿ ಮಾಡಿಕೊಟ್ಟಿದ್ದೇವೆ. ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯಾಗಿ ನಾನು ವಿನಂತಿಸಿಕೊಳ್ಳುವುದಷ್ಟೇ ಇಷ್ಟು ತುಂಬ ಸಂಖ್ಯೆಯಲ್ಲಿ ನೀವು ಮಹಿಳೆಯರು ಸೇರಿದ್ದೀರಿ. ಕೋವಿಡ್ ಅಂತ ಹೇಳೋದು ನಮಗೆ ಲಸಿಕೆ ಬಂದ ಕೂಡಲೇ ಅದು ಮುಗ್ದು ಹೋಗಲಿಲ್ಲ. ಎಷ್ಟೋ ಮಹಿಳೆಯರ ಮುಖದಲ್ಲಿ ಮಾಸ್ಕ್ ಇಲ್ಲ. ನಮ್ಮ ಇಡೀ ಕುಟುಂಬದ ವ್ಯವಸ್ಥೆ ಇರುವುದು ನಮ್ಮ ಕೈಯಲ್ಲಿ. ಹಾಗಾಗಿ ಮಾಸ್ಕನ್ನು ಇದು ಸರ್ಕಾರದ ಆದೇಶ. ನಾಳೆಯಿಂದ ಈಗಾಗಲೇ ನಮಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಆದೇಶ ಮಾಡಿದ್ದಾರೆ, ನೀವೆಲ್ಲಿ ಹೋಗುವುದಿದ್ರೂ ನೀವು ದಂಡ ಹಾಕಿ ನಮಗೆ ಸಂಜೆ ಒಳಗೆ ಮಾಹಿತಿಯನ್ನು ಕೊಡಬೇಕು ಅಂತ. ದಯವಿಟ್ಟು ಹೊರಗೆ ಹೋಗುವಾಗ ಮಾಸ್ಕ್ ಧರಿಸಿ. ಇದು ಬೇರೆಯವರಿಗೋಸ್ಕರ ಅಲ್ಲ, ನಮ್ಮ ಆರೋಗ್ಯ ನಮ್ಮಿಂದ ಬೇರೆಯವರಿಗೂ ಹಾಳಾಗೋದು ಬೇಡ. ನಾವು ಕೂಡ ನಮ್ಮ ಆರೋಗ್ಯವನ್ನು ಸಂರಕ್ಷಿಸಿಕೊಳ್ಳೋಣ ಅಂತ ಹೇಳುವ ನಿಟ್ಟಿನಲ್ಲಿ ಖಂಡಿತವಾಗಿ ಹೊರಗೆ ಹೋಗುವಾಗ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ಮಾಸ್ಕ್ ಧರಿಸಲಿಕ್ಕೆ ಹೇಳಿ ಅಂತ ಹೇಳ್ತೇನೆ. ಹಾಗೆ ಈಗ ನಿಮ್ಗೆ ಗೊತ್ತಿರ್ಬೋದು, ಬೇಸಿಗೆ ಬಂದಿದೆ. ಬೇಸಿಗೆಯಲ್ಲಿ ನೀರಿನ ಅಭಾವವನ್ನು ನೀವೆಲ್ಲರೂ ಫೇಸ್ ಮಾಡ್ತಾ ಇದ್ದೀರಿ. ಆದಷ್ಟು ನೀರನ್ನು ಮಿತವಾಗಿ ಯೂಸ್ ಮಾಡಿ ಅಂತ ಹೇಳ್ತೇವೆ. ಕೊನೆಗೆ ನಿಮ್ಮಲ್ಲಿ ನೀರಿದೇನಾದರೂ ಸಮಸ್ಯೆ ಇದ್ದರೆ ಪಂಚಾಯತ್ ಸಿದ್ಧ ಆಗಿದೆ, ಆದರೆ ಹೆಚ್ಚುವರಿ ನೀರನ್ನು ಕೊಡುವಂಥ ಪರಿಸ್ಥಿತಿಯಲ್ಲಿ ಕೂಡ ನಾವಿಲ್ಲ. ಈ ನಿಟ್ಟಿನಲ್ಲಿ ಕುಡಿಯುವ ನೀರನ್ನು ಮಿತವಾಗಿ ಬಳಸಿ ಅಂತ ಹೇಳ್ತಾ, ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಒಂದೇ ಒಂದು ವಿನಂತಿ ಕೂಡ ಇದೆ. ಏನು ಅಂತ ಹೇಳಿದರೆ, ಪುರಸಭೆಯಲ್ಲಿ ನೀವು ನೋಡ್ತೀರಿ, ಬರ್ತಾ ಇರ್ತೀರಿ, ನಮಗೆ ಸಿಬ್ಬಂದಿಗಳ ಕೊರತೆ ಇದೆ. ಆ ಕೊರತೆಯಲ್ಲಿ ಕೆಲವು ಸಲ ಸರ್ವೆ ಮಾಡಲಿಕ್ಕೆ ಬರ್ತದೆ, ನಮ್ಮ ಪುರಸಭೆ ಏನಾದರೂ ಕೆಲಸಗಳಿರ್ತದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಹಕಾರವನ್ನು ಕೂಡ ನಾವು ಅಪೇಕ್ಷಿಸ್ತೇವೆ ಅಂತ ಹೇಳ್ತಾ, ನಾನು ಸರ್ಕಾರಿ ಉದ್ಯೋಗಿ, ಇದಕ್ಕೆ ಇಲ್ಲಿ ಮಾಡಿದ ಕೆಲಸಕ್ಕೆ ನಾನು ಸಂಬಳ ತಿಂತೇನೆ. ಮಹಿಳೆಯರ ಹಣ ಖರ್ಚು ಮಾಡಿ ನನ್ನನ್ನು ಅಭಿನಂದಿಸಿದ್ದೀರಾ, ನಿಮಗೆ ನನ್ನ ಧನ್ಯವಾದಗಳು. ಅವಕಾಶಕ್ಕಾಗಿ ಅವರ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ, ಯಾಕೆಂದರೆ ಅವರು ಊರಿಗೇನೆ ಚಿರಪರಿಚಯರು. ಮಂಗಳೂರಲ್ಲಿ ಜೀವನ್ ಕೊಲ್ಲಿ ಅಂತ ಹೇಳಿದರೆ ಎಲ್ಲರಿಗೂ ಪರಿಚಿತರು. ಹಾಗೆ ನಮ್ಮ ಕೂಡ ಒಳ್ಳೆ ನಾಟ್ಯಪಟು. ಪ್ರತಿಯೊಂದು ವಿಷಯದಲ್ಲಿ ಸಹ ನಮಗೆ ಅವರು ನಮ್ಮೊಟ್ಟಿಗೆ ಒಂದು ತಮ್ಮನಾಗಿ, ಅಣ್ಣನಾಗಿ ಪ್ರತಿಯೊಂದಕ್ಕೆ ನಮ್ಮನ್ನು ಹುರಿದುಂಬಿಸಿ ತುಂಬ ಸಹಕಾರವನ್ನು ನೀಡುತ್ತಾ ಬಂದಿರುವ ಒಂದು ವ್ಯಕ್ತಿ. ಮೊನ್ನೆ ಇದೇ ನಮ್ಮ ಈ ಒಂದು ಪ್ರೋಗ್ರಾಮ್ ಮಾಡುವಾಗ ನಾವು ಕೆಲವು ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದೆವು. ಅದು ಸಹ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ತುಂಬ ನಾವು ಎಂಜಾಯ್ ಮಾಡಿದೆವು. ನಮ್ಮ ಸ್ತ್ರೀಶಕ್ತಿಯವರು, ಮಾತೃಮಂಡಲಿಯವರು, ಹಾಗೆ ನಮ್ಮ ಮಕ್ಕಳ ಹೆತ್ತವರು ಪ್ರತಿಯೊಬ್ಬರು ಸಹ ತುಂಬ ಒಂದು ಉಲ್ಲಾಸವನ್ನು ವ್ಯಕ್ತಪಡಿಸಿ ತುಂಬ ತುಂಬ ನಮ್ಮನ್ನು ಹುರಿದುಂಬಿಸಿದ್ದಾರೆ. ಅಂಥ ವ್ಯಕ್ತಿ ನಮಗೆ ಆ ದಿನದ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ನಾವು ನಮ್ಮ ಸ್ತ್ರೀಶಕ್ತಿಯ ವತಿಯಿಂದ ಒಂದು ಚಿಕ್ಕ ಕಿರುಕಾಣಿಕೆಯನ್ನು ನೀಡಲಿದ್ದೇವೆ.
ಕಳಿಸಿದ ನನ್ನ ಬಾಲವಾಡಿ ಟೀಚರ್ ಗುಣವತಿ ಟೀಚರ್ ಇವತ್ತು ವೇದಿಕೆಯಲ್ಲಿದ್ದಾರೆ, ಅವರಿಂದ ಕೈಯಿಂದಲೇ ತಗೊಂಡದ್ದು. ಮತ್ತು ರೇಖಾ ಮತ್ತು ಪ್ರಫುಲ್ಲನ ಅವ್ರ ಜೊತೆ ನಾವು ಒಟ್ಟಿಗೆ ಕಲ್ತಿದ್ದು, ಒಂದೇ ಶಾಲೆಯಲ್ಲಿ ಕಲ್ತಿದ್ದು ಅವರಿದ್ದಾರೆ. ಜೊತೆಗೆ ಧನಲಕ್ಷ್ಮಿ ಅವ್ರ ಜೊತೆ ನಾನು NGOದಲ್ಲಿ ಮೊದಲು ಸೇರಿದಾಗ ಅವರು ಒಟ್ಟಿಗೆ ನಾವು ಕೆಲಸ ಮಾಡಿದ್ದು, ಅವ್ರ ಜೊತೆ ನಾನು ತುಂಬ ಕಲ್ತಿದ್ದೇನೆ, ನಾವು ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ವಾಣಿ ಮೇಡಮ್ ನಮ್ಮ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶ್ನಲ್ಲಿ ಕಲ್ತವರು ಮೇಡಮ್, ಅದ ಕಾಣಿದ್ದಾರೆ. ಮತ್ತು ಶಂಕರಿ ಮೇಡಮ್ ಅವರು ಗೊತ್ತು, ನಾವು ಒಟ್ಟಿಗೆ ಕೆಲಸ ಮಾಡಿದ್ದು. ಪ್ರಶಾಂತ್ ಅವರು ಕೂಡ ಒಳ್ಳೆ ಸ್ಕಿಲ್ ಇದರಲ್ಲಿ ಮಾಡಿದ್ದು. ಸೊ ಇವರ ಜೊತೆ ಗುರುತಿಸುವಂಥದ್ದು ನನಗೆ ನಿಜವಾಗ್ಲೂ ಬಹಳ ಖುಷಿಯಾಯಿತು. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಮುಂದಿನದಾಗಿ ನಮ್ಮ ಗುಣವತಿ ಟೀಚರ್ ಮೂಕಾಂಬಿಕಾ ಸೇವಾ ಟ್ರಸ್ಟ್ನ ಸದಸ್ಯ ಆದಂಥ ಇವರು ನಮ್ಮನ್ನು ಕುರಿತು ಮಾತನಾಡಬೇಕಾದ್ರೆ, ಇದು ಇಷ್ಟಕ್ಕೆ ಸಾಲದು. ನಿಜವಾಗಿ ಪ್ರೋಗ್ರಾಮ್ ಎಲ್ಲ ಮಾಡಬೇಕು. ನಮಗೆ ಮಧ್ಯಾಹ್ನಕ್ಕೆ ಸಾಕು ಅನ್ನೋ ಹಾಗೆ ನಾವು ಮಾಡಿದರೆ ಅದೊಂದು ಉದಾಸೀನ ಅಂತ ಹೇಳ್ಬೋದು ಅಷ್ಟೇ. ಇಲ್ಲದಿದ್ದರೆ ಮೊದಲು ಒಂದು 2-3 ವರ್ಷಗಳ ಹಿಂದೆ ನಾವು ಪ್ರೋಗ್ರಾಮ್ ಎಲ್ಲ ಮಾಡಿ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಅದು ರಮಾನಂದಾಶ್ರಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಸಣ್ಣದಾಗಿ ಮಾಡಬೇಕು ಅಂತ ನಾವು ನೆನೆಸೋದು, ಆದರೆ ವಿಜೃಂಭಣೆಯಿಂದ ಆಗ್ತದೆ. ಇದಕ್ಕೆ ಎಲ್ಲ ಸಹಕಾರ ನಮ್ಮ ಶ್ರೀಶಕ್ತಿ ಒಂದು ಕಾಲಕ್ಕೆ ಶುರು ಮಾಡುವಾಗ ನಾನು ಅವರ ಕಾಲೊಂದು ಹಿಡಿಲಿಲ್ಲ, ಅಷ್ಟು ದಮ್ಮಯ್ಯ ಹಾಕಿ ಹಿಡಿದ ಅದನ್ನು ಇಲ್ಲಿ ಶುರು ಮಾಡಿದ್ದು. ಆಗ ಅದೆಲ್ಲ ಸರ್ಕಾರಕ್ಕೆ ಹಣ ಹೋಗ್ತದಂತೆ ಅಂತ ಹೇಳಿ ಎಲ್ಲರೂ ಹಿಂಜರಿದಿದ್ರು. ನಾನು ಒಂದು 10 ಮಂದಿಯನ್ನು ಎಳೆದು ತರಬೇಕಿದ್ರೆ ನನಗೆ ಹರಸಾಹಸ ಆಗಿದೆ. ಆದರೆ ಈಗ ಬಹಳ ಖುಷಿ, ಯಾಕಂತ ಹೇಳಿದ್ರೆ ನಾನು ಒಂದು ದೇವಸ್ಥಾನದ ಟ್ರಸ್ಟ್ನಲ್ಲಿದ್ದೇನೆ. ಆ ಟ್ರಸ್ಟ್ನಲ್ಲಿ ಇದ್ರಿಂದ ಎಲ್ಲ ಶ್ರೀಶಕ್ತಿಯವರ ಒಂದು ಗುಂಪು ಸಿಕ್ಕಿದ್ರೆ ನಾವು ಏನು ಸಹ ಮಾಡ್ಬೋದು ಅಂತ ಹೇಳುವಂತ ಒಂದು ಧೈರ್ಯ ಸಾಹಸ ನಮಗೆ ತನ್ನಷ್ಟಕ್ಕೆ ಬರ್ತದೆ. ಅದರಲ್ಲಿ ತುಳಸಿ ಟೀಚರು ಸಂಘಟನೆ ಮಾಡುವುದರಲ್ಲಿ ತುಳಸಿ ಟೀಚರು 1ನೇ ಕೈ. ಅದು ನಾನು ಅಚ್ಚುಮೆಚ್ಚು ಅವರಿಂದ ಪಡ್ಕೊಂಡೆ. ಯಾಕೆಂದರೆ ಅವರು ಮೊದಲನ ಶಾಲೆಯಲ್ಲಿ ಇರುವಾಗ, ಅಂಗನವಾಡಿಯಲ್ಲಿ ಇರುವಾಗ ಅಲ್ಲಿ ಕೂಡ ಅವರು ತುಂಬ ಸಂಘಟನೆಗಳನ್ನು ಮಾಡಿದ್ದಾರೆ ಅಂತ ನನಗೆ ವಿಷಯ ಗೊತ್ತಿತ್ತು. ಆದ್ದರಿಂದ ಅವರ ಆ ಒಂದು ಸಹನೆ, ಪ್ರೀತಿ ಮತ್ತು ವಿಶ್ವಾಸ ಇದನ್ನು ನಾನು ಅವರ ಒಟ್ಟಿಗೆ ಇದ್ದು ಅನುಭವಿಸಿದವಳು. ಆದ್ದರಿಂದ ನಾನು ಹೇಳ್ತೇನೆ, ಇವತ್ತು ಯಾವುದಾದ್ರೂ ಶ್ರೀಶಕ್ತಿ ನಮ್ಮ ಇದರಲ್ಲಿ ನಡೆದಿದ್ರೆ ಇಷ್ಟು ವಿಜೃಂಭಣೆಯಿಂದ ನಡೆಯುವುದಲ್ಲ, ಇದಕ್ಕಿಂತ ಮಿಗಿಲಾಗಿ ನಡೀಲಿಕ್ಕಿದೆ. ಮತ್ತು ಎಲ್ಲಿ ಸಹ ನಮ್ಮ ಶ್ರೀಶಕ್ತಿಯವರು ಕರೆದ ಕೂಡಲೇ ದೇವಸ್ಥಾನಗಳಲ್ಲಿ ಯಾವ ಕೆಲಸಕ್ಕೂ ರೆಡಿ ಅಂತ ಹೇಳಿ ಇವತ್ತು ನಮ್ಮ ಮೂಕಾಂಬಿಕೆ ದೇವಸ್ಥಾನವನ್ನು ಅವರು ಗಟ್ಟಿಯಲ್ಲಿ ನಡೆಸ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ವಿಶ್ವಾಸ ನನಗೆ ಬಹಳ ಇದೆ. ಅದನ್ನು ದೇವರು ಮುಂದೆ ಅವರನ್ನ ನಡೆಸಲಿ ಅಂತ ಹೇಳಿ ನಾನು ಎಲ್ಲರಿಗೂ ನಮನವನ್ನು ಹೇಳ್ತಾ ನನ್ನ 2 ಮಾತನ್ನು ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಮಾಡಿದ್ದೇವೆ. ಆದರೆ ಇವತ್ತು ಇಲ್ಲಿ ಒಂದು ಸಣ್ಣ ಗೇಮ್ಸ್ ಈಗ ಇಲ್ಲೇ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಇಲ್ಲಿ ಫಸ್ಟ್ ಯಾರು ಕುಂಕುಮದ ಬೊಟ್ಟು ಇಟ್ಟುಕೊಂಡಿದ್ದಾರೆ ಅವರು ಸ್ಟೇಜ್ಗೆ ಬರಬೇಕು. ಗೇಮ್ಸ್ ಇಲ್ಲಿ ಯಾರು ಬಳೆ 2 ಕೈಗೆ ಜಾಸ್ತಿ ಗಾಜು ಬಳೆ ಇಟ್ಟಿದ್ದಾರೆ ಅವರು ಸ್ಟೇಜ್ಗೆ ಬರಬೇಕು. ಗಾಜಿನ ಬಳೆ ಯಾರು ತುಂಬ ಕೈಗೆ ಇಟ್ಟಿದ್ದಾರೆ ಅವರು ನಾವು ಮೊನ್ನೆ ಮಹಿಳೆಯರಿಗೆ ಸಾಕಷ್ಟು ಗೇಮ್ಸ್ಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ವಿಜೇತರಾದಂಥವರಿಗೆ ಈಗ ಬಹುಮಾನ ವಿತರಣೆ ಕಾರ್ಯಕ್ರಮ. ಬಹುಮಾನ ವಿಜೇತರ ಹೆಸರನ್ನು ಶ್ರೀಮತಿ ಜ್ಯೋತಿ ಅವರು ಓದಿ ಹೇಳಲಿದ್ದಾರೆ. ಇಲ್ಲಿ ಮಾತಾಡಬೇಡಿ. ಫಸ್ಟ್ ಲಕ್ಕಿ ಗೇಮ್, ಫಸ್ಟ್ ಪ್ರೈಸ್ ವಿದಿಶಾ.
ಬಂದಂತ ತರದವರು ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇವತ್ತು ಅಲ್ಲಿ ಕೆಲವನ್ನು ಒಂದು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ಫಸ್ಟ್ ಪ್ರೈಸ್ ಕೋಸಂಬರಿಗೆ ಬಂದಿದೆ. ಕೋಸಂಬರಿ ಫಸ್ಟ್ ಯಾರು ಮಾಡಿದ್ದು? ಬನ್ನಿ ಒಳ ಎದುರು. ಹೆಸರು ಕೋಸಂಬರಿ ಯಾರು ಮಾಡಿದ್ದು? ದಾಳಿಂಬೆ ಕಾಳು ಮತ್ತೆ ಹೆಸರು ಕಾಳು. ಇನ್ನು ಅದು ಚೇಂಜ್ ಆಗಿ ಮಾತಾಡುತ್ತಲೇ ಆಗ್ಬೇಕು. ಹಾಗೆ ನಮ್ಮ ಮಿತ್ರರಾದ ಧನಲಕ್ಷ್ಮಿ ಅವರು ಹೇಳಿದ್ರು, ಈ ವೇದಿಕೆಗೆ ನೀವು ಬರುವಾಗ ಶ್ರೀಕೃಷ್ಣ ಪರಮಾತ್ಮ ಬಂದಾಗೆ ಆಯ್ತು ಅಂತ. ಯಾಕೆಂದ್ರೆ ನನಗೆ ಭಯ ಇತ್ತು. ಅವರು ಪೂರ್ಣ ಪ್ರಮಾಣದಲ್ಲಿ ನನಗೆ ಒಂದು ಧೈರ್ಯವನ್ನು ಕೊಟ್ಟರು. ಸೊ ನನಗೆ ಈ ಒಂದು ಧೈರ್ಯ ಕೊಡುವಾಗ ನನ್ನ ಧೈರ್ಯ ಇಮ್ಮಡಿ ಆಯಿತು. ಈ ಸಭೆಯಲ್ಲಿ ಮಾತಾಡಬೇಕಿದ್ರೆ ಅಷ್ಟು ಧೈರ್ಯ ಬೇಕು. ಅದಲ್ಲದೆ ಇದು ಹಸಿವೆ ಹೊತ್ತು, ಈ ಹೊತ್ತಿಗೆ ಆಗಲೇ ನನಗೆ ಜೋರು ಹಸಿವೆ ಆಗಿತ್ತು. ಈಗ ಏನಿಲ್ಲ, ನಿಮಗೆ ಅದಕ್ಕಿಂತ ಡಬಲ್ ಹಸಿವೆ ಆಗಿರ್ಬೋದು. ಹಾಗೆ ನಾನು ಇದನ್ನು ತುಂಬ ಕೊಂಡೋದ್ರೆ ನೀವೇ ತಿನ್ನುವಿರಿ ನನ್ನನ್ನು. ಹಾಗಾಗಿ ನಾನು ಜಾಸ್ತಿ ಮಾತಾಡೋದಿಲ್ಲ. ಈಗ ಮಾತೇರಂದ್ರೆ ಅದಕ್ಕೆ ವಿಶಿಷ್ಟವಾದ ಒಂದು ಅರ್ಥ ಇದೆ. ಈಗ ನೋಡಿ, ಯಾವುದೇ ಒಂದು ದೇಶದಲ್ಲಿ ಹೋಗಿ ಯಾವುದೇ ಒಂದು ಅರ್ಜಿಯನ್ನು ಫಿಲ್ ಮಾಡಿ ಅಥವಾ ಯಾವುದಕ್ಕೆ ಬೇಕಿದ್ರೆ ನೀವೊಂದು ಮೆನ್ಷನ್ ಮಾಡಿ, ಅದರಲ್ಲಿ ಫಾದರ್ಲ್ಯಾಂಡ್ ಅಂತ ಬರುವುದಿಲ್ಲ. ನಿಮ್ಮ ಮದರ್ಲ್ಯಾಂಡ್ ಯಾವುದು ಅಂತ ಕೇಳುದು ಅದರಲ್ಲಿ. ಸೊ ಇದಕ್ಕೆ ಒಂದು ವಿಶಿಷ್ಟವಾದ ಒಂದು ಅರ್ಥ ಇದೆ. ಮಹಿಳೆ ಅಂದರೆ ಇಡೀ ಜಗತ್ತನ್ನೇ ಆಳುವವಳು ಅಂತ. ಇಡೀ ಜಗತ್ತನ್ನೇ ಮಹಿಳೆ ಆಳುವವಳು ಅಂತ ಅಂದರೆ ನಮ್ಮ ಇತಿಹಾಸದ ಪುಟ ತೆಗೆದು ನೋಡುವಾಗ ನಮ್ಮ ದೇಶ ಕೂಡ ಸ್ವಾತಂತ್ರ್ಯ ಸಿಕ್ಕಿಯೇ ಇಲ್ಲಿಗೆ ಬಂದಿದೆ. ಪ್ರಜಾಪ್ರಭುತ್ವ ರಾಷ್ಟ್ರ ಆಗಬೇಕಿದ್ರೆ ಅದು ಸ್ವಾತಂತ್ರ್ಯ ಸಿಗಲೇಬೇಕಾಯಿತು. ಆ ಸ್ವಾತಂತ್ರ್ಯ ಸಿಗಬೇಕಿದ್ರೆ ಅದು ಪ್ರಧಾನ ಪಾತ್ರ ಈ ಮಾತೆಯವರೇ ವಹಿಸಿದ್ದಾರೆ. ಅದು ಹೆಸರು ಹೇಳ್ಬೇಕಾಗಿಲ್ಲ, ಆದರೂ ಕೂಡ ನಾನು ಉಚ್ಚಾರ ಮಾಡಬೇಕಾಗ್ತದೆ. ನೋಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಹಾಗೆ ರಾಣಿ ಅಬ್ಬಕ್ಕ, ಹಾಗೆ ತುಂಬ ಮಹಿಳೆಯರು ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೂಡ ಅಂಥದೇ ಧೈರ್ಯ, ಅಂಥದೇ ಒಂದು ನಿಷ್ಠೆಯ ಮಾತೆಯರಿದ್ದಾರೆ, ಇದ್ದರು. ಸುಷ್ಮಾ ಸ್ವರಾಜ್ ಅವರಂಥ ಮಹಿಳೆಯರು, ಮಾತೆಯರು, ಅದೇ ರೀತಿ ಈಗ ಇರುವಂತಹ ನಿರ್ಮಲಾ ಸೀತಾರಾಮನ್, ಇವರು ಬರೀ ಒಂದು ವ್ಯಾವಹಾರಿಕವಾಗಿದ್ದಲ್ಲ, ಪ್ರತಿ ಒಂದು ಇಲಾಖೆ, ಪ್ರತಿ ಒಂದು ಏನು ಆ ಒಂದು ವಿಭಾಗದಲ್ಲಿ ಹೋಗಿ, ಅದು ದೇಶದ ರಕ್ಷಣೆ ವಿಷಯ ಆಗಿರ್ಬೋದು, ಹಣಕಾಸಿನ ವಿಷಯ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ಅದರಲ್ಲಿ ಮಂಚೂಣಿಯಲ್ಲಿ ಇದ್ದುಕೊಂಡು ತನ್ನ ದೇಶವನ್ನು ಹೇಗೆ ಮುಂದುವರಿಸಿಕೊಂಡು ಹೋಗ್ತಾರೆ ಎನ್ನುವಂಥದ್ದು ಇಲ್ಲಿ ನಾವು ಕಾಣಬಹುದು. ಈಗ ನೋಡಿ, ಇನ್ನೂ ಒಂದು ಸ್ಟೆಪ್ ಹೋದಾಗ ಇಲ್ಲಿ ನಮಗೆ ಗೋಚರಿಸುವುದಂದ್ರೆ ಈ ಮಾತೆಯರು ಎನ್ನುವುದಕ್ಕೆ ಇನ್ನಷ್ಟು ಬಲವನ್ನು ಕೊಡ್ತದೆ ನಮ್ಮ ದೇಶದಲ್ಲಿ ಹರಿಯುವ ನದಿಗಳು. ಹೆಚ್ಚಿನ ಎಲ್ಲ ನದಿಗಳಿಗೆ ಆ ಮಾತೆಯರ ಹೆಸರನ್ನೇ ಕೊಟ್ಟಿದ್ದಾರೆ ನೋಡಿ. ಅದು ಕಾವೇರಿ ಆಗಿರ್ಬೋದು, ಗಂಗಾ ಆಗಿರ್ಬೋದು, ತುಂಗಾ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು, ಎಷ್ಟು ಈ ದೇಶದಲ್ಲಿ ಎಷ್ಟು ಸೈಲೆಂಟ್ ಆಗಿ ಹರಿತಾ ಇದೆ. ಅದು ಅಷ್ಟು ಜೀವಗಳಿಗೆ ನೀರು ಉಣಿಸ್ತಾ ಇದೆ, ಅಷ್ಟು ಸಸ್ಯ ರಾಶಿಗಳಿಗೆ ನೀರು ಉಣಿಸ್ತಾ ಇದೆ. ಹೆಚ್ಚಿನ ನದಿಗಳು ಮಾತೆಯರದೇ ಹೆಸರು. ಹಾಗೆ ಅಂತ ಪುರುಷರದ್ದು ಇಲ್ಲ ಅಂತ ಇಲ್ಲ. ಕೃಷ್ಣಾ ನದಿ ಇದೆ, ಭೀಮಾ ನದಿ ಇದೆ, ಅದು ಅಷ್ಟು ಜೋರಾಗಿರ್ತದೆ, ರಭಸವಾಗಿರ್ತದೆ. ನೆರೆ ಬಂದಾಗ ಅದಕ್ಕೆ ತಡೆಯುವಂಥ ಶಕ್ತಿ ಇರುವುದಿಲ್ಲ ಕೆಲವು ಕಡೆ. ಆದರೆ ಈ ಮಾತೆಯರನ್ನ ಹೆಸರು ಕೊಟ್ಟಿದ್ದಾರೆ. ಈ ನದಿಗಳಿಗೆ ನೆರೆಯನ್ನು ತಡೆಯುವಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ ಪರಮಾತ್ಮ. ಅದರ ಜೊತೆಗೆ ಸಲೀಸಾಗಿ ಅದನ್ನು ನಿಮಗೆ ನೀರು ಉಣಿಸ್ತಾರೆ. ನಾನು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೇನೆಂದರೆ, ಈ ಮಹಿಳೆಯರು, ಈ ಮಾತೆಯರು ಎಷ್ಟೇ ಕಷ್ಟ ಸಹಿಷ್ಣುವನ್ನು ಹೊಂದಿದ್ರೂ ಅದನ್ನು ತೆಗೆದುಕೊಂಡು ಕೂಡ ತಮ್ಮ ನಿಜ ಜೀವನದಲ್ಲಿ ಅದು ಯಾವುದನ್ನು ತೋರಿಸುವುದಿಲ್ಲ, ಯಾವ ಕಷ್ಟವನ್ನು ಯಾವುದನ್ನು ತೋರಿಸುವುದಿಲ್ಲ. ತನ್ನ ಜೀವನದಲ್ಲಿ ಎಲ್ಲವನ್ನು ಸುಲಲಿತವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ನಾನು ಒಬ್ಬ ಪಂಚಾಯತ್ ಸದಸ್ಯ ಆಗಿರ್ಬೋದು, ಸಾರ್ವಜನಿಕ ಜೀವನದಲ್ಲಿ ನಮಗೂ ಕೂಡ ಕೆಲವೊಂದು ವೇದಿಕೆಯನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಹೈಯೆಸ್ಟ್ ವೇದಿಕೆಯನ್ನು ಇಲ್ಲಿಯ ಇವರು ತುಳಸಿ ಟೀಚರ್ ಅವರು ನನಗೆ ಕೊಟ್ಟಿದ್ದಾರೆ.
ನಾನು ಅವರನ್ನು ತುಂಬ ಅಭಿನಂದಿಸ್ತೇನೆ. ಯಾಕೆಂದರೆ ನಮ್ಮಿಂದ ಏನು ಒಂದು ಶಬ್ದ ಬರ್ತದೆ ಅದು ಲೋಕಕ್ಕೆ ಒಳ್ಳೆಯದಾಗಬೇಕು, ಅದರಿಂದ ಒಳ್ಳೆಯ ಒಂದು ವಿಷಯವನ್ನು ತಿಳ್ಕೊಳ್ಬೇಕು. ಅವರು ನಾನು ನೋಡಿದ ಹಾಗೆ ಅವರ ದಿನಚರಿ ಅದು ಆ ಪ್ರಾರಂಭದಿಂದ ಬಂದಿದ್ದಾರೆ. ಪಾಪ ಆ ಬಿಸಿಲಲ್ಲಿ, ಆ ಮಳೆಗೆ, ಆ ಇದಕ್ಕೆ, ಚಳಿಗೆ ಯಾವುದನ್ನು ಎಲ್ಲವನ್ನು ಎದುರಿಸಿಕೊಂಡು ಈ ಒಂದು ಶಾಲೆಗೋಸ್ಕರ ಎಷ್ಟು ಹೋರಾಡಿದ್ದಾರೆ ಎನ್ನುವಂಥದ್ದು ನಾನು ನನ್ನ ಕಣ್ಣಲ್ಲಿ ಕಂಡಿದ್ದೇನೆ. ಇದು ನಾನು ನಿಜವಾಗಿ ಇಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಯಾಕೆಂದರೆ ಇಷ್ಟು ಕಷ್ಟ ಬಂದು ಯಾರು ಇದು ಮಾಡ್ತಾರೆ ನೋಡಿ. ಹೀಗೆ ಮಾತಾಡುವಾಗ ಇಲ್ಲಿ ಸ್ವಲ್ಪ ವಿಷಯ ಇದಾಗಿದೆ, ಮಾತಾಡುವವರಿಗೆ ತುಂಬ ಬೇಜಾರಾಯಿತು. ಏನಿಲ್ಲ, ನನಗೆ ಕೆಲಸ ಎಲ್ಲಿ ಸಹ ಸಿಗ್ತದೆ, ಇಲ್ಲೇ ನಿಲ್ಬೇಕಾಗಿಲ್ಲ ಅಂತ ಇಷ್ಟು ವಿಷಯ ಹೇಳುವಾಗ ನನಗೆ ತುಂಬ ದುಃಖ ಆಯಿತು, ಮನಸ್ಸಲ್ಲಿ ತುಂಬ ದುಃಖ ಆಯಿತು. ಇಂಥವರನ್ನು ನೀವು ಉಳಿಸ್ಕೊಳ್ಬೇಕು. ಈಗ ನೋಡಿ, ನಿಮ್ಮ ಸಂಖ್ಯೆ ನೋಡುವಾಗ, ನಿಮ್ಮ ಕಣ್ಣಲ್ಲಿ ಇರುವಂತಹ ಆ ಒಂದು ಏನು ಇಂಟ್ರೆಸ್ಟ್ ನೋಡುವಾಗ, ಆಕರ್ಷಣೆ ನೋಡುವಾಗ, ನೀವು ಇಷ್ಟು ಸಂಖ್ಯೆಯಲ್ಲಿದ್ದೀರಾ. ಇದು ನೀವು ಯಾರ ನಂಬಿಕೆ ಮೇಲೆ ಬಂದಿದ್ದೀರಾ? ಸೊ ಎಲ್ಲ ಅವರು ಇದ್ದಾರೆ ನೋಡಿ, ಅವರ ನಂಬಿಕೆ ಮೇಲೆ ಬಂದಿದ್ದೀರಿ ನೀವು, ಅವರ ಒಂದು ವಿಶ್ವಾಸದ ಮೇಲೆ ಬಂದಿದ್ದೀರಿ, ಅವರ ಶಕ್ತಿಯ ಮೇಲೆ ಬಂದಿದ್ದೀರಿ ನೀವು. ಇದು ಬೇಕು, ಇದು ಬೇಕು. ನಾಳೆಯ ದಿನ ಮಹಿಳೆಯರೇ ಇಡೀ ಜಗತ್ತನ್ನು ಆಳ್ತಾರೆ. ಮುಂಚೆ ಕೂಡ ಇದ್ರು, ನೀವೇ ಆಳ್ತೀರಾ. ಆದರೆ ಎಲ್ಲವನ್ನು ಒಂದೇ ರೀತಿಯಾಗಿ ನೋಡಿಕೊಂಡು ಆಳಿ ಅಂತ ಹೇಳ್ತಾ ನನ್ನೊಂದು 2 ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ನಮ್ಮ ಅಂಗನವಾಡಿ ಕಾರ್ಯಕರ್ತೆಯಾದ ಶ್ರೀಮತಿ ತುಳಸಿ ಟೀಚರ್ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮಾನ್ ಹರಿಶ್ಚಂದ್ರ ಅಡ್ಕ ಇವರಿಗೆ ನಮ್ಮ ಸ್ತ್ರೀಶಕ್ತಿ ಗುಂಪುಗಳ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಧನಲಕ್ಷ್ಮಿ ಮೇಡಮ್ ಇವರಿಗೂ ನಾನು ನಮ್ಮ ಸ್ತ್ರೀಶಕ್ತಿ ಗುಂಪುಗಳ ಪರವಾಗಿ ಹಾಗೂ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ರೇಖಾ, ಬಾಲವಿಕಾಸ ಸಮಿತಿಯ ಸದಸ್ಯೆ, ಹಾಗೆ ಬಾಲವಿಕಾಸ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ಪ್ರಫುಲ್ಲ ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಅತಿಥಿಯಾಗಿ ಆಗಮಿಸಿದಂಥ ನಮ್ಮ ವಾಣಿ ಮೇಡಮ್ ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗುಣವತಿ ಆಚಾರ್ಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಮೂಕಾಂಬಿಕಾ ದೇವಸ್ಥಾನದ ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಂಕರಿ ಮೇಡಮ್, ನಮ್ಮ ಇಲಾಖೆಯ ಸೂಪರ್ವೈಸರ್ ಮೇಲ್ವಿಚಾರಕ್ಕೆ, ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರಶಾಂತ್ ಗಟ್ಟಿ ಅವರನ್ನು ನಾನು ಮತ್ತೆ ನೆನಪಿಸಿಕೊಳ್ತೇನೆ. ಯಾಕೆಂದರೆ ಈ ಬಿಸಿಲಿನ ಒಂದು ಧಗೆಯಲ್ಲಿ ನಿಲ್ಲಬೇಕಿದ್ರೆ ನಮಗೆ ಇವತ್ತು ಪ್ರಶಾಂತ್ ಗಟ್ಟಿ ಈ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಎಲ್ಲ ರೀತಿಯಲ್ಲಿ ಸಹಕರಿಸಿದ ನಮ್ಮ ಸ್ತ್ರೀಶಕ್ತಿ ಗುಂಪುಗಳ ಸದಸ್ಯರಿಗೆ, ಅಧ್ಯಕ್ಷರುಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಹೊಸಕೂರಲ್ನವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ನಿರೂಪಕರಾಗಿ ಬಂದಂಥ ನಮ್ಮ ಜೀವನ್ ಕೊಲ್ಲಿ ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಸೇರಿದಂಥ ನಮ್ಮ ಎಲ್ಲ ಮಾತೃಮಂಡಲಿಯ ಸದಸ್ಯರು, ಅಂಗನವಾಡಿ ಮಕ್ಕಳ ತಾಯಂದಿರು, ಹಾಗೆ ನಮ್ಮ ಸ್ತ್ರೀಶಕ್ತಿ ಸದಸ್ಯರು ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರು ನಮಗೆ ಬಂದಿರುತ್ತಾರೆ, ಕೊಲ್ಯ ಫಸ್ಟ್, ಹಾಗೆ ಸಾರಸ್ವತ ಕಾಲೋನಿ, ಸೋಮೇಶ್ವರ, ಕುಂಪಲ ಫಸ್ಟ್, ಕುಂಪಲ ಸೆಕೆಂಡ್ ಇವರಿಗೂ, ಇಲ್ಲಿಯ ಟೀಚರ್ಗಳಿಗೂ